ಹರೇ ಕೃಷ್ಣ. ವಿಶ್ವಾಮಿತ್ರ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಅನಿಸಿದಂತ ಕೃಷ್ಣ ಬುಕ್ ರೀಡಿಂಗ್ ತರಗತಿ ತಮಗೆ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡಿ. ಓಂ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. श्री चैतन्य मनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्. वन्देऽहं श्रीगुरोः श्रीयुतापदकमलं श्रीगुरून् वैष्णवं श्रीरूपं साग्रजातं सागं रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादां साधनललिता विशाखान्वितां श्रीमन्. हे कृष्ण करुणा सिंधो दीनबंधो जगत्पते गोपेश गोपिका कांतस्तुते तप्त कांचन गौरांगी राधे वृंदावनेश्वरी वृषभानुस्तुते देवी नम ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य आदेशतारिणे नमो महतन्याय कृष्ण प्रेमा प्रदायते कृष्ण कृष्ण चैतन्य नाम्नि गौरत्विषे जय श्री कृष्ण चैतन्य तव प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे. हरे कृष्ण. इस्कॉन श्री राधा गोविंद की जय. श्री गौरताई की जय. श्रील प्रभुपाद की जय. श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜಯ. ಎಲ್ಲ ದೀಕ್ಷಾ ಗುರುಗಳಿಗೂ ಜಯ. ಎಲ್ಲ ಶಿಕ್ಷಾ ಗುರುಗಳಿಗೂ ಜಯ. ಇಲ್ಲಿರುವಂತಹ ಎಲ್ಲ ಭಕ್ತರಿಗೂ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ की जय. श्रील प्रभुपाद की जय. श्रील गुरुदेव की जय. हरे कृष्ण. हरे कृष्ण माताजी. कृष्णा 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 हे कृष्णा 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 हे कृष्णा 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 हे कृष्णा 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 हे कृष्णा 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 रक्षा माम कृष्णा 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 पाहि माम कृष्णा 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 पाहि मां राम राघव राम राघव राम राघव रक्षा माम राम राघव राम राघव राम राघव रक्षा मां कृष्ण केशव कृष्ण केशव कृष्ण केशव पाहि माम कृष्णा केशव कृष्णा केशव कृष्णा केशव राम राघव रक्षा माम कृष्ण केशव पाहि माम राम राघव रक्षा मां कृष्णा केशव पाहि मां राम राघव रक्षा माम कृष्ण केशव पाहि माम राम राघव रक्षा मां कृष्ण केशव पाहि मां राम राघव रक्षा माम कृष्ण केशव पाहि माम राम राघव रक्षा मां कृष्ण केशव पाहि मां राम राघव केशव पाहि मां. हरे कृष्ण. हरे कृष्ण माताजी. हरे कृष्ण माताजी. हरे कृष्ण माताजी. हरे कृष्ण. प्रणाम गुरु. प्रणाम गुरु माताजी. प्रणाम. ಹರೇ ಕೃಷ್ಣ. ಎಲ್ರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ ಮಾತಾಜಿ. ಪ್ರಾರಂಭಗಳು. ಎಲ್ರೂ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿನ್ನೆಯ ತರಗತಿಯಲ್ಲಿ ನಾವು ಯಾವ ಒಂದು ಕಥೆಯನ್ನ ತಿಳ್ಕೊಂಡು ಬಂದ್ವಿ, ಕೃಷ್ಣ ಮತ್ತು ಜ್ಞಾನಗಣಗಳು, ಸುರಣ ಚೋಡ್ ಕೃಷ್ಣ ಈ ಒಂದು ಪಾಠದ ಕಥೆ ಹೆಸರು. ಸುರಣ ಚೋಡ್ ಕೃಷ್ಣ ಅಂತಂದ್ರೆ ಹೇಗೆ ಕೃಷ್ಣ ಈ ಒಂದು ಯುದ್ಧ ಭೂಮಿಯಿಂದ ಓಡಿ ಹೋದ ಅನ್ನೋದನ್ನ ನಾವು ಹೇಳ್ತೇವೆ. ಸೊ ಜರಾಸಂಧನ ಒಂದು ಯುದ್ಧಕ್ಕೆ ಆಹ್ವಾನಿತನಾಗಿ 18ನೇ ಯುದ್ಧ
17 ಯುದ್ಧವನ್ನ ಕೃಷ್ಣ 18ನೇ ಯುದ್ಧದಿಂದ ಪಲಾಯನವನ್ನ ಮಾಡ್ತಾನೆ. ಯಾಕೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಮುಂದೆ ಹೋಗಿ ಹೇಗೆ ಕಾಲವನ್ನ ಒಂದು ನಾಶಕ್ಕೆ ಕಾರಣ ಆಗುತ್ತೆ, ಮುಚ್ಕೊಂದನ ಜ್ಞಾನೋದಯ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಮತ್ತೆ ಜೊತೆಗೆ ಅವನು ಯಾಕೆ ಯುದ್ಧ ಭೂಮಿಯನ್ನ ಬಿಟ್ಟು ಓಡಿದ ಅನ್ನೋದನ್ನು ಕೂಡ ತಿಳಿದುಕೊಂಡ್ವಿ. ರುಕ್ಮಿಣಿಯಿಂದ ಬಂದಂತಹ ಒಂದು ಸಂದೇಶವನ್ನ ಓದ್ಲಿಕ್ಕೆ ಮತ್ತೆ ಹೆಚ್ಚಾಗಿ ಅವನು ಮಹತ್ವ ಕೊಟ್ಟಿರುವಂತದ್ದು ಯುದ್ಧಕ್ಕಿಂತ ಆ ಸಂದೇಶವನ್ನ ಪಡೆದು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ. ಸೊ ಅವನು ರಣಭೂಮಿಯನ್ನ ಬಿಟ್ಟು ಓಡಿ ಹೋದ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಇರುವಂತದ್ದು ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿರುವಂತಹ ಬಗ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ರತ್ನ ಮಾತಾಜಿ ಓದಿ. ಓದ್ಲ ಮಾತಾಜಿ? ಓದಿ. ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸುತ್ತಾನೆ. ರುಕ್ಮಿಣಿಯ ಮಾತನ್ನು ಕೇಳಿ ಕೃಷ್ಣನಿಗೆ ಬಹಳ ಸಂತೋಷವಾಯಿತು. ಅವನು ಕೂಡಲೇ ಬ್ರಾಹ್ಮಣನ ಕೈಕುಲಕ್ಕೆ ಹೀಗೆ ಹೇಳಿದನು: ಪ್ರಿಯ ಬ್ರಾಹ್ಮಣನೇ, ನಾನು ಸಹ ರುಕ್ಮಿಣಿಯ ಕೈಯನ್ನು ಹಿಡಿಯಲು ಕಾತುರನಾಗಿರುವುದರಿಂದ ಅವಳು ನನ್ನನ್ನು ಮದುವೆಯಾಗಲು ಕಾತುರಳಾಗಿದ್ದಾಳೆ ಎಂದು ಕೇಳಿ ಬಹು ಸಂತೋಷವಾಯಿತು. ನನ್ನ ಮನಸ್ಸು ಯಾವಾಗಲೂ ಭೀಷ್ಮಕನ ಮಗಳನ್ನೇ ಕುರಿತು ಯೋಚಿಸುತ್ತಿರುತ್ತದೆ. ಅವಳನ್ನು ಕುರಿತು ಯೋಚಿಸುವುದರಿಂದ ಹಲವು ರಾತ್ರಿಗಳು ನನಗೆ ನಿದ್ರೆಯೇ ಬರುವುದಿಲ್ಲ. ಶಿಶುಪಾಲನೊಡನೆ ರುಕ್ಮಿಣಿಯ ಮದುವೆಯನ್ನು ಅವಳ ಅಣ್ಣ ನನ್ನ ಮೇಲೆ ಹಗೆತನದಿಂದ ನಿಶ್ಚಯಿಸಿದ್ದಾನೆ ಎಂದು ನನಗೆ ಗೊತ್ತು. ಆದ್ದರಿಂದ ಈ ಎಲ್ಲ ರಾಜರಿಗೆ ಬುದ್ಧಿ ಕಲಿಸಲು ನಿಶ್ಚಯಿಸಿದ್ದೇನೆ. ಸಾಮಾನ್ಯ ಮರದಿಂದ ಬೆಂಕಿಯನ್ನು ಉತ್ಪತ್ತಿ ಮಾಡಿ ಬಳಸಿಕೊಳ್ಳುವಂತೆ ರಾಕ್ಷಸ ರಾಜರಿಗೆ ಬುದ್ಧಿ ಬೆಂಕಿ ಕರೆತರುತ್ತೇನೆ. ರುಕ್ಮಿಣಿ ವಿವಾದ ದಿನಗಳನ್ನು ತಿಳಿದುಕೊಂಡ ಮಾತಾಜಿ ಸ್ಕ್ರೀನ್ ಕೃಷ್ಣನು ಕೂಡಲೇ ಹೊರಡಲು ಮಾತಾಜಿ ನಿಮ್ಮ ವಾಯ್ಸ್ ಕೇಳುದಿಲ್ಲ. ಓಕೆ. ಹರೇ ಕೃಷ್ಣ. ಚಿತ್ರ ಲಕ್ಷ್ಮಿ ಇಲ್ಲ, ಕೇಳಿಸ್ಲಿಲ್ಲ. ಹೀಗೆ ಹೇಳಿ, ಓದಿ. ಕೇಳಿಸ್ತಾ ಇಲ್ಲ ಮಾತಾಜಿ? ಈಗ ಕೇಳ್ತದೆ. ರುಕ್ಮಿಣಿಯ ವಿವಾಹದ ದಿನವನ್ನು ತಿಳಿದುಕೊಂಡ ಕೃಷ್ಣನು ಇಲ್ಲ ಮಾತಾಜಿ, ನೆಟ್ವರ್ಕ್ ಸರಿ ಇಲ್ಲ. ಮಾತಾಜಿ ನೆಟ್ವರ್ಕ್ ಸರಿ ಇಲ್ಲ. ನಿಮ್ಮ ನೆಟ್ವರ್ಕ್ ಕಟ್ ಆಗ್ತದೆ ಮಾತಾಜಿ. ಬೇರೆ ಕೊಡಿ ಮಾತಾಜಿ. ಓಕೆ. ಲಕ್ಷ್ಮಿ PM ಮಾತಾಜಿ ಓದಿ. ಹರೇ ಕೃಷ್ಣ. ಲಕ್ಷ್ಮಿ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ. ರುಕ್ಮಿಣಿಯ ವಿವಾಹದ ದಿನವನ್ನು ತಿಳಿದುಕೊಂಡ ಕೃಷ್ಣನು ಕೂಡಲೇ ಹೊರಡಲು ಕಾತರನಾದನು. ತನ್ನ ರಥಕ್ಕೆ ಕುದುರೆಗಳನ್ನು ಹೂಡಿ ವಿದರ್ಭ ರಾಜ್ಯಕ್ಕೆ ಹೋಗಲು ಸಿದ್ಧನಾಗಬೇಕೆಂದು ತನ್ನ ಸಾರಥಿ ದಾರುಕನಿಗೆ ಹೇಳಿದನು. ಈ ಅಪ್ಪಣೆಯನ್ನು ಕೇಳಿ ಸಾರಥಿಯು 4 ವಿಶಿಷ್ಟ ಕುದುರೆಗಳನ್ನು ಕರೆತಂದನು. ಈ ಕುದುರೆಗಳ ಹೆಸರುಗಳು ವರ್ಣನೆಗಳು ಪದ್ಮ ಪುರಾಣದಲ್ಲಿವೆ. ಮೊದಲನೆಯ ಕುದುರೆ ಶೈಬ್ಯವು ಹಸಿರು ಛಾಯೆಯಿಂದ ಕೂಡಿತ್ತು. ಎರಡನೆಯದಾದ ಸುಗ್ರೀವ ಮಂಜುಗಡ್ಡೆಯಂತೆ ಬೂದು ಬಣ್ಣದ ಛಾಯೆಯಿಂದ ಕೂಡಿತ್ತು. ಮೇಘಪುಷ್ಪ ಎನ್ನುವ ಮೂರನೆಯ ಕುದುರೆಗೆ ಮೇಲೋಯ್ತು ಮಾತಾಜಿ. ಮೇಘಪುಷ್ಪ ಎನ್ನುವ ಮೂರನೆಯ ಕುದುರೆಗೆ ನವಮೇಘದ ಬಣ್ಣ ಮತ್ತು ಕೊನೆಯದಾದ ಬಲಾಹಕನದು ಬೂದಿಯ ಬಣ್ಣ. ಕುದುರೆಗಳನ್ನು ಹೂಡಿ ರಥವು ಹೊರಡಲು ಸಿದ್ಧವಾದಾಗ ಕೃಷ್ಣನು ಬ್ರಾಹ್ಮಣನಿಗೆ ರಥವನ್ನು ಏರಲು ಸಹಾಯ ಮಾಡಿ ತನ್ನ ಪಕ್ಕದಲ್ಲಿ ಆಸನವನ್ನು ಕೊಟ್ಟನು. ಕೂಡಲೇ ಅವರು ದ್ವಾರಕೆಯನ್ನು ಬಿಟ್ಟರು. ಒಂದು ರಾತ್ರಿಯಲ್ಲಿ ವಿದರ್ಭವನ್ನು ತಲುಪಿದರು. ದ್ವಾರಕಾ ರಾಜ್ಯವು ಭಾರತದ ಪಶ್ಚಿಮ ಭಾಗದಲ್ಲಿದೆ. ವಿದರ್ಭವು ಉತ್ತರದಲ್ಲಿದೆ. ಅವುಗಳ ನಡುವಿನ ದೂರ 1000 ಮೈಲಿಗಳಿಗಿಂತ ಹೆಚ್ಚು. ಆದರೆ ಕುದುರೆಗಳು ಎಷ್ಟು ವೇಗವಾಗಿ ಓಡಿದುವು ಎಂದರೆ ಅವುಗಳ ಗುರಿಯಾದ ಕುಂಡಿನ ಎನ್ನುವ ನಗರವನ್ನು ಒಂದು ರಾತ್ರಿಯಲ್ಲಿ ಹೆಚ್ಚೆಂದರೆ 12 ಗಂಟೆಗಳಲ್ಲಿ ತಲುಪಿದವು. ತನ್ನ ಮಗಳನ್ನು ಶಿಶುಪಾಲನಿಗೆ ಒಪ್ಪಿಸುವ ವಿಷಯದಲ್ಲಿ ಭೀಷ್ಮಕನಿಗೆ ಹೆಚ್ಚು ಉತ್ಸಾಹವಿರಲಿಲ್ಲ. ಆದರೆ ವಿವಾಹವನ್ನು ಗೊತ್ತು ಮಾಡಿದ್ದ ತನ್ನ ಮೊದಲನೆಯ ಮಗನಲ್ಲಿನ ಪ್ರೀತಿಯಿಂದ ಅದನ್ನು
ಒಪ್ಪಲೇಬೇಕಾಯಿತು. ತನ್ನ ಕರ್ತವ್ಯವೆಂದು ಅವನು ವಿವಾಹ ಮಹೋತ್ಸವಕ್ಕಾಗಿ ನಗರವನ್ನು ಅಲಂಕರಿಸಿ ಅದನ್ನು ಬಹು ಯಶಸ್ವಿಗೊಳಿಸಲು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದನು. ಎಲ್ಲ ಬೀದಿಗಳಿಗೆ ನೀರನ್ನು ಚುಮುಕಿಸಿದರು, ನಗರವನ್ನು ಸೊಗಸಾಗಿ ಸ್ವಚ್ಛಗೊಳಿಸಿದರು. ಮೇಲೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಚಿತ್ರಮೋಹಿನಿ ಕೃಷ್ಣ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಭಾರತವು, ಅಲ್ಲಿಂದ ಮಾತಾಜಿ. ಹೌದು. ಭಾರತವು ಉಷ್ಣ ವಲಯದಲ್ಲಿ ಇರುವುದರಿಂದ ಯಾವಾಗಲೂ ಒಣ ವಾತಾವರಣದಲ್ಲಿ ಇರುತ್ತದೆ. ಇದರಿಂದ ಹಾದಿ ಬೀದಿಗಳಲ್ಲಿ ಧೂಳು ಸೇರಿಕೊಳ್ಳುತ್ತದೆ. ಆದುದರಿಂದ ದಿನಕ್ಕೆ 1 ಬಾರಿಯಾದರೂ ಅವುಗಳಿಗೆ ನೀರನ್ನು ಚಿಮುಕಿಸಬೇಕು. ಕಲ್ಕತ್ತೆಯಂತಹ ದೊಡ್ಡ ನಗರಗಳಲ್ಲಿ ಇದನ್ನು 2 ಬಾರಿ ಮಾಡಬೇಕಾಗುತ್ತದೆ. ಕುಂಡಿನದ ಮಾರ್ಗಗಳನ್ನು ಬಣ್ಣ ಬಣ್ಣದ ಬಾವುಟಗಳು ಮತ್ತು ತೋರಣಗಳಿಂದ ಅಲಂಕರಿಸಿದ್ದರು. ರಸ್ತೆಗಳು ಸೇರುವಡೆಗಳಲ್ಲಿ ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತದೆ. ಕೇಳಿಸ್ತದೆ. ಓದಿ ಮಾತಾಜಿ ನೀವು. ದೊಡ್ಡದು ಮಾಡ್ಕೊತೀನಿ, 1 ನಿಮಿಷ. ಇಲ್ಲ, ಕೇಳ್ತದೆ ಮಾತಾಜಿ, ಓದಿ. ಕುಂಡಿನದ ಮಾರ್ಗಗಳನ್ನು ಬಣ್ಣ ಬಣ್ಣದ ಬಾವುಟಗಳು ಮತ್ತು ತೋರಣಗಳಿಂದ ಅಲಂಕರಿಸಿದ್ದರು. ರಸ್ತೆಗಳು ಸೇರುವಡೆಗಳಲ್ಲಿ ಕಮಾನುಗಳನ್ನು ನಿರ್ಮಿಸಿದ್ದರು. ಇಡೀ ನಗರವು ಬಹು ಸೊಗಸಾಗಿ ಅಲಂಕೃತವಾಗಿತ್ತು. ಸ್ತ್ರೀ ಪುರುಷರು ಒಗೆದ ಉಡುಪುಗಳನ್ನು ಧರಿಸಿ ಶ್ರೀಗಂಧ, ಮುತ್ತಿನ ಹಾರಗಳು ಮತ್ತು ಹೂವಿನ ಹಾರಗಳಿಂದ ಅಲಂಕಾರ ಮಾಡಿಕೊಂಡಿದ್ದರು. ಊರಿನ ಚೆಲವು ಅವರಿಂದ ಹೆಚ್ಚಿತ್ತು. ಎಲ್ಲೆಲ್ಲಿಯೂ ಧೂಪವು ಉರಿಯುತ್ತಿತ್ತು ಮತ್ತು ಅಗುರಿನಂತಹ ಸುಗಂಧ ದ್ರವ್ಯಗಳ ಪರಿಮಳವು ಗಾಳಿಯಲ್ಲಿ ತುಂಬಿ ಹೋಗಿತ್ತು. ಸ್ಕ್ರೀನ್ ಹರೇ ಕೃಷ್ಣ ಮಾತಾಜಿ, ಸ್ಕ್ರೀನ್ ಮೇಲೆ ಮಾತಾಜಿ ಓದಿ. ವಿದ್ಯುಕ್ತ ಭೋಜನವಾಯಿತು ಮತ್ತು ವಿದ್ಯುಕ್ತವಾದ ರೀತಿಯಲ್ಲಿ ಅವರಿಗೆ ಸಾಕಷ್ಟು ಹಣವನ್ನು, ಹಸುಗಳನ್ನು ದಾನವಾಗಿ ಕೊಡಲಾಯಿತು. ಅವರು ವೈದಿಕ ಸ್ತೋತ್ರಗಳನ್ನು ಹೇಳುವುದರಲ್ಲಿ ನಿರತರಾಗಿದ್ದರು. ರಾಜನ ಮಗಳು ರುಕ್ಮಿಣಿಯು ಮನೋಹರವಾದ ಲಾವಣ್ಯವತಿ. ಅವಳು ಬಹು ಶುಭ್ರವಾಗಿದ್ದಳು. 1 ನಿಮಿಷ ಮಾತಾಜಿ. ಮತ್ತು ಅವಳ ಹಲ್ಲುಗಳು ಸುಂದರವಾಗಿದ್ದವು. ಅವಳ ಮಣಿಕಟ್ಟಿಗೆ ಕಂಕಣವನ್ನು ಕಟ್ಟಿದ್ದರು. ಧರಿಸಲು ಅವಳಿಗೆ ವಿಧ ವಿಧವಾದ ಆಭರಣಗಳನ್ನು, ರೇಷ್ಮೆಯ ಉಡುಪುಗಳನ್ನು ಕೊಟ್ಟರು. ಸಾಮವೇದ, ಋಗ್ವೇದ ಮತ್ತು ಯಜುರ್ವೇದಗಳಿಂದ ಮಂತ್ರಗಳನ್ನು ಪಠಿಸಿ ಪುರೋಹಿತರುಗಳು ಅವಳಿಗೆ ರಕ್ಷಣೆಯನ್ನು ಕೊಟ್ಟರು. ಇದಾದ ನಂತರ ಅವರು ಅಥರ್ವ ವೇದದ ಮಂತ್ರಗಳನ್ನು ಪಠಿಸಿ ವಿವಿಧ ನಕ್ಷತ್ರಗಳ ಅಶುಭ ಪ್ರಭಾವವನ್ನು ನಿವಾರಿಸಲು ಅಗ್ನಿಗೆ ಆಹುತಿಗಳನ್ನು ಅರ್ಪಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಆರ್ ಓದಿ. ಹರೇ ಕೃಷ್ಣ ಮಾತಾಜಿ. ಇಂತಹ ಉತ್ಸವಗಳು ನಡೆದಾಗ ಬ್ರಾಹ್ಮಣರನ್ನು, ಪುರೋಹಿತರುಗಳನ್ನು ನಡೆಸಿಕೊಳ್ಳುವುದರಲ್ಲಿ ಭೀಷ್ಮಕ ರಾಜನು ಬಹು ಅನುಭವಿ. ಬ್ರಾಹ್ಮಣರಿಗೆ ಸಮೃದ್ಧವಾಗಿ ಬಂಗಾರ, ಬೆಳ್ಳಿಗಳನ್ನು, ಕಾಕಂಬಿಯನ್ನು, ಬೆರೆಸಿದ ಧಾನ್ಯಗಳನ್ನು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಗೋವುಗಳನ್ನು ಕೊಟ್ಟು ಅವರನ್ನು ವಿಶೇಷವಾಗಿ ಗೌರವಿಸಿದನು. ಶಿಶುಪಾಲನ ತಂದೆ ಧಮಘೋಷನು ತನ್ನ ಕುಟುಂಬದ ಸೌಭಾಗ್ಯಕ್ಕಾಗಿ ಎಲ್ಲಾ ಬಗೆಯ ವಿದ್ಯುಕ್ತ ಕ್ರಮಗಳನ್ನು ನೆರವೇರಿಸಿದನು. ಅಶಿಸ್ತಿನ ಪ್ರಜೆಗಳನ್ನು ಕೊಚ್ಚಿ ಹಾಕುವ ಅವನ ಸಾಮರ್ಥ್ಯದಿಂದ ಶಿಶುಪಾಲನ ತಂದೆಗೆ ಧಮಘೋಷ ಎಂದು ಹೆಸರು ಬಂದಿತ್ತು. ಧಮ ಎಂದರೆ ನಿಗ್ರಹಿಸುವುದು ಮತ್ತು ಘೋಷ ಎಂದರೆ ಪ್ರಸಿದ್ಧ. ಆದುದರಿಂದ ಅವನು ಜನರನ್ನು ನಿಯಂತ್ರಿಸುವುದರಲ್ಲಿ ಸಮರ್ಥ. ವಿವಾಹದಲ್ಲಿ ತೊಂದರೆ ಕೊಡಲು ಕೃಷ್ಣನು ಬಂದರೆ ತನ್ನ ಸೈನ್ಯ ಬಲದಿಂದ ಅವನನ್ನು ದಮನ ಮಾಡುವುದಾಗಿ ಧಮಘೋಷನು ಆಲೋಚಿಸಿದನು. ಆದ್ದರಿಂದ ಶುಭ ಆಚರಣೆಗಳ ನಂತರ ಮಧುಶ್ರವಿ ಎನ್ನುವ ಹೆಸರಿನ ತನ್ನ ಸೈನ್ಯ ವಿಭಾಗಗಳನ್ನು ಒಟ್ಟಿಗೆ ಸೇರಿಸಿದನು. ಬಂಗಾರದ ಹಾರಗಳಿಂದ ಅಲಂಕೃತವಾದ ಹಲವು ಆನೆಗಳನ್ನು, ಹಾಗೆ ಅಲಂಕೃತವಾದ ರಥಗಳನ್ನು, ಕುದುರೆಗಳನ್ನು ತನ್ನ ಜೊತೆಗೆ ಕರೆದೊಯ್ದನು. ಧಮಘೋಷನು ತನ್ನ ಮಗ ಮತ್ತು ಇತರ ಸಂಗಾತಿಗಳೊಡನೆ ಕುಂಡಿನ ನಗರಕ್ಕೆ ವಿವಾಹವನ್ನು ಸಂಪೂರ್ಣವಾಗಿ ಮರೆಯದೆ ಆದರೆ ಮುಖ್ಯವಾಗಿ ಯುದ್ಧ ಮಾಡಲು ಹೊರಟಂತಿತ್ತು. ಧಮಘೋಷನು ಅವನ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಧಮಘೋಷನು ಅವನ ಕಡೆಯವರು ಬಂದರೆಂದು ತಿಳಿಯುತ್ತಲೇ ಭೀಷ್ಮಕ ರಾಜನು ಅವರನ್ನು ಬರಮಾಡಿಕೊಳ್ಳಲು ನಗರವನ್ನು ಬಿಟ್ಟನು. ನಗರದ ಹೆಬ್ಬಾಗಿಲಿನಾಚೆ ಅನೇಕ ಉದ್ಯಾನವನಗಳಿದ್ದವು. ಅಲ್ಲಿ ಇಳಿದುಕೊಳ್ಳುವಂತೆ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ವೈದಿಕ ವಿವಾಹ ಪದ್ಧತಿ ಅನುಸಾರ ವಧುವಿನ ತಂದೆಯು ವರನ ಕಡೆಯ ಬಹುದೊಡ್ಡ ಅತಿಥಿಗಳ ಗುಂಪನ್ನು ಸ್ವಾಗತಿಸಿ ವಿವಾಹವು ನೆರವೇರುವವರೆಗೆ 2-3 ದಿನಗಳ ಕಾಲ ಅವರನ್ನು ಯೋಗ್ಯ ಸ್ಥಳದಲ್ಲಿ ಇಳಿಸುತ್ತಾನೆ. ಧಮಘೋಷನ ಜೊತೆಗೆ ಸಾವಿರಾರು ಮಂದಿ ಬಂದರು. ಅವರಲ್ಲಿ ಜರಾಸಂಧ, ದಂತವಕ್ತ್ರ, ವಿಧೂರಥ ಮತ್ತು ಪೌಂಡ್ರಕರಂತಹ ಪ್ರಸಿದ್ಧ ರಾಜರು ಪುರುಷರು ಇದ್ದರು. ರುಕ್ಮಿಣಿಯು ಕೃಷ್ಣನನ್ನು ಮದುವೆಯಾಗಬೇಕಿತ್ತು. ಆದರೆ ಅವಳ ಅಣ್ಣನು ಅವಳ ವಿವಾಹವನ್ನು ಶಿಶುಪಾಲನ ಜೊತೆಗೆ ಏರ್ಪಾಟು ಮಾಡಿದ್ದ ಎನ್ನುವುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ. ರುಕ್ಮಿಣಿಯು ಕೃಷ್ಣನ ಬಳಿಗೆ ಒಬ್ಬ ದೂತನನ್ನು ಕಳುಹಿಸಿದ್ದಳು ಎಂಬ ವದಂತಿಯು ಗುಸುಗುಸು ಇದ್ದಿತು. ಆದುದರಿಂದ ರುಕ್ಮಿಣಿಯನ್ನು ಅಪಹರಿಸಲು ಪ್ರಯತ್ನಿಸಿ ಕೃಷ್ಣನು ಗಲಭೆ ಎಬ್ಬಿಸಬಹುದು ಎಂದು ಸೈನಿಕರು ಅನುಮಾನಿಸುತ್ತಿದ್ದರು. ಅವರಿಗೆ ಹೆದರಿಕೆ ಇರಲಿಲ್ಲ ಎಂದಲ್ಲ, ಆದರೂ ಕೃಷ್ಣನು ಹುಡುಗಿಯನ್ನು ಅಪಹರಿಸದಂತೆ ಕೃಷ್ಣನೊಡನೆ ಬಲವಾಗಿ ಹೋರಾಡಲು ಅವರು ಸಿದ್ಧರಾಗಿದ್ದರು. ಕೃಷ್ಣನು ಒಬ್ಬ ಬ್ರಾಹ್ಮಣನನ್ನು ಮಾತ್ರ ಜೊತೆಗೆ ಕರೆದುಕೊಂಡು ಕುಂಡಿನ ನಗರಕ್ಕೆ ಹೋದ ಎಂಬ ಸುದ್ದಿಯು ಬಲರಾಮನನ್ನು ತಲುಪಿತು. ದೊಡ್ಡ ಸೈನ್ಯದೊಡನೆ ಶಿಶುಪಾಲನು ಅಲ್ಲಿದ್ದ ಎಂದು ಕೇಳಿದ. ಅವರು ಕೃಷ್ಣನ ಮೇಲೆ ಬೀಳುವರೆಂದು ಸಂದೇಹಿಸಿ ಬಲರಾಮನು ರಥಗಳು, ಕಾಲಾಳುಗಳು, ಕುದುರೆಗಳು ಮತ್ತು ಆನೆಗಳಿದ್ದ ಬಲವಾದ ಸೈನ್ಯ ವಿಭಾಗಗಳನ್ನು ತೆಗೆದುಕೊಂಡು ಕುಂಡಿನದ ಬಳಿಗೆ ಬಂದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಆರ್ಕೋಡಿಕಲ್ ಓದಿ. ಈ ಮಧ್ಯೆ ಅದಲ್ಲ ಮಾತಾಜಿ, ಹೌದು. ಈ ಮಧ್ಯೆ ಅರಮನೆಯ ಒಳಗೆ ರುಕ್ಮಿಣಿಯು ಕೃಷ್ಣನು ಬರುವುದನ್ನೇ ನಿರೀಕ್ಷಿಸುತ್ತಿದ್ದಳು. ಆದರೆ ಅವನಾಗಲಿ ತನ್ನ ಸಂದೇಶವನ್ನು ತೆಗೆದುಕೊಂಡು ಹೋದ ಬ್ರಾಹ್ಮಣನಾಗಲಿ ಕಾಣದಿದ್ದಾಗ ಅವಳಿಗೆ ಬಹು ಆತಂಕವಾಯಿತು. ಅವಳು ತಾನು ಎಷ್ಟು ದುರದೃಷ್ಟವಂತಳು ಎಂದು ಯೋಚಿಸಲು ಪ್ರಾರಂಭಿಸಿದಳು. ಇಂದು ಮತ್ತು ನನ್ನ ಮದುವೆಯ ದಿನದ ನಡುವೆ 1 ರಾತ್ರಿ ಮಾತ್ರ ಉಳಿದಿದೆ. ಆದರೂ ಬ್ರಾಹ್ಮಣನಾಗಲಿ ಶ್ಯಾಮಸುಂದರನಾಗಲಿ ಬಂದಿಲ್ಲ. ಇದಕ್ಕೆ ಕಾರಣವನ್ನು ನಾನು ತಿಳಿಯಲಾರೆ. ಬಹು ಅಲ್ಪ ಭರವಸೆ ಉಳಿದಿದ್ದ ಅವಳು ಪ್ರಾಯಶಃ ಕೃಷ್ಣನಿಗೆ ಯಾವುದೋ ಕಾರಣದಿಂದ ಅಸಮಾಧಾನವಾಗಿದೆ, ತನ್ನ ನ್ಯಾಯವಾದ ಸೂಚನೆಯನ್ನು ತಿರಸ್ಕರಿಸಿದ್ದಾನೆ ಎಂದು ಯೋಚಿಸಿದಳು. ಇದರ ಪರಿಣಾಮವಾಗಿ ಬ್ರಾಹ್ಮಣನಿಗೆ ನಿರಾಶೆಯಾಗಿ ಅವನು ಹಿಂತಿರುಗದೆ ಹೋಗಿರಬಹುದು. ವಿಳಂಬಕ್ಕೆ ಹಲವಾರು ಕಾರಣಗಳನ್ನು ಕುರಿತು ಅವಳು ಯೋಚಿಸುತ್ತಿದ್ದರೂ ಅವರಿಬ್ಬರು ಯಾವ ಕ್ಷಣವಾದರೂ ಬರಬಹುದು ಎಂದು ನಿರೀಕ್ಷಿಸುತ್ತಿದ್ದಳು. ಬ್ರಹ್ಮ, ಶಿವ ಮತ್ತು ದುರ್ಗಾದೇವಿಯರಂತಹ ದೇವತೆಗಳಿಗೆ ಅಸಮಾಧಾನವಾಗಿರಬಹುದು ಎಂದು ರುಕ್ಮಿಣಿ ಯೋಚಿಸಲು ಪ್ರಾರಂಭಿಸಿದಳು. ದೇವತೆಗಳನ್ನು ಸರಿಯಾಗಿ ಪೂಜಿಸದಿದ್ದರೆ ಅವರಿಗೆ ಕೋಪ ಬರುತ್ತದೆ ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಉದಾಹರಣೆಗೆ, ಕೃಷ್ಣನು ಇಂದ್ರ ಯಜ್ಞವನ್ನು ನಿಲ್ಲಿಸಿದುದರಿಂದ ವೃಂದಾವನ ನಿವಾಸಿಗಳು ತನ್ನನ್ನು ಪೂಜಿಸುತ್ತಿರಲಿಲ್ಲ ಎನ್ನುವುದನ್ನು ಕಂಡಾಗ ಇಂದ್ರನಿಗೆ ಬಹು ಕೋಪ ಬಂದಿತು. ಅವನು ಅವರಿಗೆ ಬುದ್ಧಿ ಕಲಿಸಲು ಬಯಸಿದ. ತಾನು ಶಿವ ಮತ್ತು ಬ್ರಹ್ಮರನ್ನು ಹೆಚ್ಚಾಗಿ ಪೂಜಿಸದೇ ಇದ್ದುದರಿಂದ ಅವರಿಗೆ ಕೋಪ ಬಂದು ಅವರು ತನ್ನ ಯೋಜನೆಯನ್ನು ವಿಫಲಗೊಳಿಸಲು ಪ್ರಯತ್ನಿಸಬಹುದು ಎಂದು ರುಕ್ಮಿಣಿ ಯೋಚಿಸುತ್ತಿದ್ದಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರಾಜು ಪ್ರಭುಜಿ ಓದಿ. ರಾಜು ಪ್ರಭುಜಿ. ಓಕೆ, ರೀನಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾಗೆಯೇ ಅವಳು ಶಿವನ ಪತ್ನಿಯಾದ ದುರ್ಗಾದೇವಿಯು ತನ್ನ ಗಂಡನ ಪಕ್ಷವನ್ನು ವಹಿಸಿರಬಹುದು ಎಂದು ಯೋಚಿಸಿದಳು. ಶಿವನಿಗೆ ರುದ್ರ ಎಂದು ಹೆಸರು, ಅವನ ಹೆಂಡತಿಗೆ ರುದ್ರಾಣಿ ಎಂದು ಹೆಸರು. ಬೇರೆಯವರನ್ನು ತೊಂದರೆಗೆ ಈಡು ಮಾಡಿ ಅವರನ್ನು ಸದಾ ಅಳುವಂತೆ ಮಾಡುವವರನ್ನು ರುದ್ರ ಮತ್ತು ರುದ್ರಾಣಿಯರೆಂದು ಕರೆಯುತ್ತಾರೆ. ದುರ್ಗಾದೇವಿಯು ಹಿಮ ಪರ್ವತಗಳ ಮಗಳು ಗಿರಿಜೆ ಎಂದು ರುಕ್ಮಿಣಿಯು ಯೋಚಿಸುತ್ತಿದ್ದಳು. ಹಿಮ ಪರ್ವತಗಳು ಬಹು ಶೀತಲ ಮತ್ತು ಗಟ್ಟಿ. ದುರ್ಗಾದೇವಿಯು ಕಠಿಣ ಹೃದಯದವಳು, ಸ್ನೇಹರಹಿತಳು ಎಂದು ರುಕ್ಮಿಣಿ ಯೋಚಿಸುತ್ತಿದ್ದಳು. ಕೃಷ್ಣನನ್ನು ಕಾಣುವ ತವಕದಲ್ಲಿ ಇನ್ನೂ ಮಗುವೇ ಆಗಿದ್ದ ರುಕ್ಮಿಣಿಯು ಹಲವಾರು ದೇವತೆಗಳನ್ನು ಕುರಿತು ಇದೇ ರೀತಿ ಯೋಚಿಸುತ್ತಿದ್ದಳು. ಕೃಷ್ಣನನ್ನು ತಮ್ಮ ಪತಿಯನ್ನಾಗಿ ಪಡೆಯಲು ಗೋಪಿಯರು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತಾರೆ, ಪ್ರಾಪಂಚಿಕ ಲಾಭಕ್ಕಾಗಿ ಅಲ್ಲ. ಕೃಷ್ಣನಿಗೆ ಸಂಬಂಧಿಸಿದಂತೆ ಕೃಷ್ಣನ ಕೃಪೆಯನ್ನು ಗಳಿಸಲು ದೇವತೆಗಳಿಗೆ ಪ್ರಾರ್ಥನೆ ಮಾಡುವುದು
ಕ್ರಮ ವಿರೋಧವಲ್ಲ. ರುಕ್ಮಿಣಿಯು ಕೃಷ್ಣನ ಯೋಚನೆಯಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಳು. ಗೋವಿಂದನು ಬರಲು ಸಮಯವು ಇನ್ನೂ ಮಿಂಚಿಲ್ಲ ಎಂದು ತನಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದರೂ ರುಕ್ಮಿಣಿಯು ತನ್ನದು ಹತಾಶೆಯಲ್ಲಿನ ಆಸೆ ಎಂದುಕೊಂಡಳು. ಅವಳು ಕಣ್ಣೀರು ಕರೆಯಲು ಪ್ರಾರಂಭಿಸಿದಳು. ಅವು ಇನ್ನೂ ಒತ್ತರಿಸಿ ಬಂದಾಗ ಅವಳು ನಿರಾಸೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಳು. ರುಕ್ಮಿಣಿಯು ಇಂತಹ ಗಾಢವಾದ ಯೋಚನೆಯಲ್ಲಿದ್ದಾಗ ಅವಳ ದೇಹದ ವಿವಿಧ ಅಂಗಾಂಗಗಳಲ್ಲಿ ಶುಭ ಸೂಚನೆಗಳು ಕಂಡವು. ಅವಳ ಎಡಗಣ್ಣಿನಲ್ಲಿ, ತೋಳುಗಳಲ್ಲಿ ಮತ್ತು ತೊಡೆಗಳಲ್ಲಿ ಕಂಪನ ಉಂಟಾಯಿತು. ದೇಹದ ಈ ಭಾಗಗಳಲ್ಲಿ ಕಂಪನವಾದಾಗ ಅದು ಲಾಭಕರವಾದ ಏನನ್ನಾದರೂ ನಿರೀಕ್ಷಿಸಬಹುದೆಂಬ ಶುಭ ಶಕುನ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಮಾತಾಜಿ, ತವಕದಲ್ಲಿದ್ದ ರುಕ್ಮಿಣಿಯು ಸರಿಯಾಗಿ ಆ ಕ್ಷಣದಲ್ಲಿ ಬ್ರಾಹ್ಮಣನ ದೂತನನ್ನು ಕಂಡಳು. ಎಲ್ಲಾ ಜೀವಿಗಳಲ್ಲಿಯ ಪರಮಾತ್ಮನಾದ ಕೃಷ್ಣನಿಗೆ ರುಕ್ಮಿಣಿಯ ಆತಂಕವು ಅರ್ಥವಾಯಿತು. ಆದುದರಿಂದ ತಾನು ಬಂದಿದ್ದೇನೆ ಎಂದು ಅವಳಿಗೆ ತಿಳಿಸಲು ಬ್ರಾಹ್ಮಣನನ್ನು ಅರಮನೆಯೊಳಕ್ಕೆ ಕಳುಹಿಸಿದನು. ಬ್ರಾಹ್ಮಣನನ್ನು ಕಂಡಾಗ ರುಕ್ಮಿಣಿಗೆ ಶುಭ ಸೂಚನೆಯಾಗಿ ತನ್ನ ದೇಹವು ಕಂಪಿಸಿದ್ದು ಅರ್ಥವಾಯಿತು. ಕೂಡಲೇ ಅವಳು ಹಿಗ್ಗಿದಳು. ಮುಗುಳ್ನಗೆ ನಕ್ಕು ರುಕ್ಮಿಣಿಯು ಆಗಲೇ ಕೃಷ್ಣನು ಬಂದಿದ್ದಾನೆ ಅಥವಾ ಇಲ್ಲವೇ ಎಂದು ಪ್ರಶ್ನಿಸಿದಳು. ಬ್ರಾಹ್ಮಣನು ಯದುಕುಲ ಪುತ್ರನಾದ ಶ್ರೀ ಕೃಷ್ಣನು ಬಂದಿದ್ದಾನೆಂದು ಉತ್ತರ ಕೊಟ್ಟನು. ತಪ್ಪದೆ ಅವಳನ್ನು ಅಪಹರಿಸಿಕೊಂಡು ಹೋಗುವುದಾಗಿ ಕೃಷ್ಣನು ಭರವಸೆ ಇಟ್ಟಿದ್ದಾನೆಂದು ಹೇಳಿ ಅವಳಿಗೆ ಇನ್ನಷ್ಟು ಧೈರ್ಯವನ್ನು ಕೊಟ್ಟನು. ರುಕ್ಮಿಣಿಗೆ ಬ್ರಾಹ್ಮಣನ ಸಂದೇಶದಿಂದ ಎಷ್ಟು ಹಿಗ್ಗಾಯಿತೆಂದರೆ ತನ್ನ ಬಳಿ ಇದ್ದುದನ್ನೆಲ್ಲ ಅವನಿಗೆ ದಾನವಾಗಿ ಕೊಡಲು ಬಯಸಿದಳು. ಆದರೆ ಯೋಗ್ಯ ಉಡುಗೊರೆಯನ್ನು ಕಾಣದೆ ಅವಳು ಪೂರ್ವಕ ಪ್ರಣಾಮಗಳನ್ನಷ್ಟೇ ಅರ್ಪಿಸಿದಳು. ತನಗಿಂತ ಹಿರಿಯರಾದವರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದರ ಅರ್ಥವೆಂದರೆ ಪ್ರಣಾಮಗಳನ್ನು ಅರ್ಪಿಸುವವರು ತಾವು ಗೌರವಿಸುವವರಿಗೆ ಕೃತಜ್ಞರಾಗಿದ್ದೇವೆ ಎಂದು. ಹೀಗೆಂದರೆ ರುಕ್ಮಿಣಿಯು ತಾನು ಬ್ರಾಹ್ಮಣನಿಗೆ ಎಂದೆಂದೂ ಕೃತಜ್ಞಳಾಗಿರುವೆಂದು ಪರೋಕ್ಷವಾಗಿ ಸೂಚಿಸಿದಳು. ಈ ಬ್ರಾಹ್ಮಣನು ಪಡೆದಂತೆ ಭಾಗ್ಯದೇವತೆಯ ಕೃಪೆಯನ್ನು ಪಡೆಯುವ ಯಾರೇ ಆಗಲಿ ನಿಸ್ಸಂದೇಹವಾಗಿ ಪ್ರಾಪಂಚಿಕ ಶ್ರೀಮಂತಿಕೆಯಿಂದ ಸದಾ ಸುಖವಾಗಿರುವವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರಭಾವತಿ ಮಾತಾಜಿ ಓದಿ. ಓದಿ ಮಾತಾಜಿ. ಹರೇ ಕೃಷ್ಣ. ಕೇಳ್ತದ ನಿಮ್ಗೆ? ಕೇಳಿಸ್ತದೆ ಮಾತಾಜಿ. ಓದ್ಲ ಮಾತಾಜಿ. ಓದಿ ಓದಿ. ಕೃಷ್ಣ ಮತ್ತು ಬಲರಾಮರು ಬಂದಿರುವರೆಂದು ಭೀಷ್ಮಿಕ ರಾಜನಿಗೆ ತಿಳಿದಾಗ ಆಗ್ತಾ ಇಲ್ಲ ತನ್ನ ಮಗಳ ತಿಳಿದಾಗ ವಿವಾಹ ಮಹೋತ್ಸವವನ್ನು ನೋಡುವಂತೆ ಅವರನ್ನು ಆಹ್ವಾನಿಸಿದನು. ಅದು ಫೋಟೋ ಮೇಲ್ ಬಂದ್ಬಿಟ್ಟಿದೆ, ಕಾಣ್ತಾ ಇಲ್ಲ. ಆಹ್ವಾನಿಸಿದನು. ಯೋಚಿಸಿದ ಪಡೆಯುವ ಯೋಗ್ಯವಾದ ಹೀಗೆಂದರೆ ರುಕ್ಮಿಣಿಯು ತನ್ನ ಬ್ರಾಹ್ಮಣನಿಗೆ ಎಂದೆಂದಿಗೂ ಪರೋಕ್ಷವಾಗಿ ಸೂಚಿಸಿದಳು. ಈ ಬ್ರಾಹ್ಮಣನು ಪಡೆದಂತೆ ಭಾಗ್ಯದೇವತೆಯ ಪಡೆಯುವ ಯಾರೇ ಆಗಲಿ ನಿಸ್ಸಂದೇಹವಾಗಿ ಪ್ರಾಪಂಚಿಕ ಶ್ರೀಮಂತಿಯಿಂದ ಸುಖವಾಗಿರುವರು. ಕೃಷ್ಣ ಮತ್ತು ಬಲರಾಮರು ಬಂದಿರುವರೆಂದು ಭೀಷ್ಮಿಕ ರಾಜನಿಗೆ ತಿಳಿದಾಗ ತನ್ನ ಮಗಳ ವಿವಾಹ ಮಹೋತ್ಸವವನ್ನು ನೋಡುವಂತೆ ಅವರನ್ನು ಆಹ್ವಾನಿಸಿದನು. ಯೋಗ್ಯವಾದ ಉದ್ಯಾನವನದ ಒಂದು ಗೃಹದಲ್ಲಿ ಅವರನ್ನು ಅವರ ಸೈನಿಕರನ್ನು ಬರಮಾಡಿಕೊಳ್ಳಲು ವ್ಯವಸ್ಥೆ ಮಾಡಿದನು. ವೈದಿಕ ಪದ್ಧತಿಯಂತೆ ಅವನು ಕೃಷ್ಣ ಮತ್ತು ಬಲರಾಮರಿಗೆ ಜೇನುತುಪ್ಪವನ್ನು, ಹೊಸದಾಗಿ ಒಗೆದ ವಸ್ತ್ರಗಳನ್ನು ಕೊಟ್ಟನು. ಅವನು ಕೃಷ್ಣ, ಬಲರಾಮರು ಮತ್ತು ಜರಾಸಂಧರಿಗೆ ಅತಿಥಿ ಸತ್ಕಾರವನ್ನು ಮಾಡಿದುದಷ್ಟೇ ಅಲ್ಲ, ಇತರ ಹಲವಾರು ದೊಡ್ಡ ಮತ್ತು ಸಣ್ಣ ರಾಜರನ್ನು ಅವರವರ ವೈಯಕ್ತಿಕ ಬಲ, ವಯಸ್ಸು ಮತ್ತು ಐಹಿಕ ಐಶ್ವರ್ಯಗಳಿಗೆ ಅನುಗುಣವಾಗಿ ಬರಮಾಡಿಕೊಂಡನು. ಕುತೂಹಲದಿಂದ ಮತ್ತು ಉತ್ಸಾಹದಿಂದ ಕುಂಡಿನದ ಜನರು ಮತ್ತು
ಜನರು ಕೃಷ್ಣ ಮತ್ತು ಬಲರಾಮನ ಎದುರಿಗೆ ನೆರೆದು ಅವರ ಚೆಲುವಿನ ಅಮೃತವನ್ನು ಕುಡಿಯಲಾರಂಭಿಸಿದರು. ಕಣ್ಣೀರನ್ನು ಸುರಿಸುತ್ತಾ ಅವರು ಮೌನವಾಗಿ ತಮ್ಮ ಗೌರವವನ್ನು ಸಲ್ಲಿಸಿದರು. ಕೃಷ್ಣನು ರುಕ್ಮಿಣಿಗೆ ಯೋಗ್ಯನಾದ ವರನೆಂದು ಭಾವಿಸಿ ಅವರು ಬಹು ಸಂತೋಷಪಟ್ಟರು. ಕೃಷ್ಣ ಮತ್ತು ರುಕ್ಮಿಣಿಯರನ್ನು ಒಂದುಗೂಡಿಸಲು ಅವರು ಎಷ್ಟು ತವಕದಿಂದಿದ್ದರು ಎಂದರೆ ಅವರು ದೇವ ಪುರುಷನಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ಪ್ರಿಯ ಪ್ರಭುವೆ, ನಿನಗೆ ತೃಪ್ತಿಯಾಗುವಂತಹ ಯಾವುದಾದರೂ ಪುಣ್ಯ ಕಾರ್ಯಗಳನ್ನು ನಾವು ಮಾಡಿದ್ದರೆ ದಯೆಯಿಟ್ಟು ನಮಗೆ ದಯೆ ತೋರು. ರುಕ್ಮಿಣಿಯ ಹಸ್ತವನ್ನು ಸ್ವೀಕರಿಸು. ರುಕ್ಮಿಣಿಯು ಬಹು ಜನಪ್ರಿಯಳಾದ ರಾಜಕುಮಾರಿ ಎಂದು ಕಾಣುತ್ತದೆ. ಪುರಜನರು ಅವಳಲ್ಲಿ ತಮ್ಮ ಗಾಢವಾದ ಪ್ರೀತಿಯಿಂದ ಅವಳ ಸೌಭಾಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಮಧ್ಯೆ ಬಹು ಸೊಗಸಾಗಿ ಉಡುಪು ಧರಿಸಿ ಅಂಗರಕ್ಷಕರಿಂದ ರಕ್ಷಿತಳಾದ ರುಕ್ಮಿಣಿಯು ದುರ್ಗಾದೇವಿಯ ಅಂಬಿಕಾ ದೇವಾಲಯಕ್ಕೆ ಹೋಗಲು ಅರಮನೆಯಿಂದ ಹೊರಬಂದಳು. ದೇವಾಲಯಗಳಲ್ಲಿ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದೇವಾಲಯಗಳಲ್ಲಿ ಮೂರ್ತಿ ಪೂಜೆಯು ವೈದಿಕ ಸಂಸ್ಕೃತಿಯ ಪ್ರಾರಂಭದಿಂದ ನಡೆದು ಬಂದಿದೆ. ಭಗವದ್ಗೀತೆಯಲ್ಲಿ ಒಂದು ವರ್ಗದ ಜನರನ್ನು ವೇದವಾದರತರು ಎಂದು ಕರೆದಿದೆ. ಅವರಿಗೆ ವೈದಿಕ ಸಂಸ್ಕಾರ ಸಮಾರಂಭಗಳಲ್ಲಿ ಮಾತ್ರ ನಂಬಿಕೆ, ದೇವಾಲಯದಲ್ಲಿ ಮಾಡುವ ಪೂಜೆಯಲ್ಲ. ಇಂತಹ ಮೂರ್ಖರು ಕೃಷ್ಣ ಮತ್ತು ರುಕ್ಮಿಣಿಯರ ಮದುವೆಯು 5000 ವರ್ಷಗಳಿಗಿಂತ ಹಿಂದೆ ನಡೆದಿದ್ದರೂ ದೇವಾಲಯದಲ್ಲಿ ಮಾಡುವ ಪೂಜೆಯ ಪದ್ಧತಿ ಆಗಲೇ ಇದ್ದಿತ್ತು ಎನ್ನುವುದನ್ನು ಗಮನಿಸಬಹುದು. ಭಗವದ್ಗೀತೆಯಲ್ಲಿ ಪ್ರಭುವು ಯಾಂತಿ ದೇವ ವ್ರತಾನ್ ದೇವನ್ ಎಂದರೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳ ನಿವಾಸಕ್ಕೆ ಹೋಗುತ್ತಾರೆ ಎಂದು ಹೇಳಿದ್ದಾನೆ. ದೇವತೆಗಳನ್ನು ಪೂಜಿಸುವವರು ಬಹುಮಂದಿ ಇದ್ದರು. ನೇರವಾಗಿ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವವರು ಬಹುಮಂದಿ ಇದ್ದರು. ದೇವತೆಗಳ ಪೂಜೆಯು ಬಹುಮಟ್ಟಿಗೆ ಸಲ್ಲುತ್ತಿದ್ದುದು ಬ್ರಹ್ಮ, ಶಿವ, ಗಣೇಶ, ಸೂರ್ಯದೇವ ಮತ್ತು ದುರ್ಗಾದೇವಿಗೆ. ಶಿವ ಮತ್ತು ದುರ್ಗಾದೇವಿಯನ್ನು ರಾಜಮನೆತನಗಳವರು ಪೂಜಿಸುತ್ತಿದ್ದರು. ಅಷ್ಟು ಪ್ರಮುಖರಲ್ಲದ ಇತರ ದೇವತೆಗಳನ್ನು ಕೆಳವರ್ಗದ ಜನರು ಪೂಜಿಸುತ್ತಿದ್ದರು. ಬ್ರಾಹ್ಮಣರು ಮತ್ತು ವೈಷ್ಣವರು ದೇವೋತ್ತಮ ಪರಮ ಪುರುಷನಾದ ವಿಷ್ಣುವನ್ನಷ್ಟೇ ಪೂಜಿಸುತ್ತಾರೆ ಎಂದು ಅಲ್ಲಿ ಹೇಳಿದೆ. ಪ್ರತಿಯಾಗಿ ರುಕ್ಮಿಣಿಯು ಭಾಗ್ಯದೇವತೆಯಾದುದರಿಂದ ಅವಳು ದುರ್ಗಾದೇವಿಯ ದೇವಾಲಯಕ್ಕೆ ಹೋದಳು, ಏಕೆಂದರೆ ಮನೆ ದೇವತೆಯ ಪೂಜೆಯು ಅಲ್ಲಿ ನಡೆಯುತ್ತಿತ್ತು. ರುಕ್ಮಿಣಿಯು ಓದ್ಬೇಕು. ಭಗವದ್ಗೀತೆಯಲ್ಲಿ ದೇವತೆಗಳ ಪೂಜೆಯನ್ನು ಖಂಡಿಸಿ. ಎಲ್ಲಿಂದ ಮಾತಾಜಿ? ಭಗವದ್ಗೀತೆಯಲ್ಲಿ ನೋಡಿ ದುರ್ಗಾದೇವಿಯ ಪೂಜೆ ಖಂಡಿಸಿದೆ. ಬ್ರಾಹ್ಮಣರು ಮತ್ತು ವೈಷ್ಣವರು ದೇವೋತ್ತಮ ಪುರುಷನಾದ ವಿಷ್ಣುವನ್ನಷ್ಟೇ ಪೂಜಿಸುತ್ತಾರೆ. ಭಗವದ್ಗೀತೆಯಲ್ಲಿ ದೇವರ ಪೂಜೆಯನ್ನು ಖಂಡಿಸಿದೆ, ಆದರೆ ನಿಷೇಧಿಸಿಲ್ಲ. ಅಷ್ಟು ಬುದ್ಧಿವಂತರಲ್ಲದವರು ಪ್ರಾಪಂಚಿಕ ಲಾಭಕ್ಕಾಗಿ ಬೇರೆ ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಅಲ್ಲಿ ಹೇಳಿದೆ. ಪ್ರತಿಯಾಗಿ ರುಕ್ಮಿಣಿಯು ಭಾಗ್ಯದೇವತೆಯಾದುದರಿಂದ ಅವಳು ದುರ್ಗಾದೇವಿಯ ದೇವಾಲಯಕ್ಕೆ ಹೋದಳು, ಏಕೆಂದರೆ ಮನೆ ದೇವತೆಯು ಪೂಜೆಯು ಅಲ್ಲಿ ನಡೆಯುತ್ತಿತ್ತು. ರುಕ್ಮಿಣಿಯು ದುರ್ಗಾದೇವಿಯ ದೇವಾಲಯದ ಕಡೆಗೆ ಹೋಗುತ್ತಿದ್ದಾಗ ಅವಳ ಹೃದಯವು ಕೃಷ್ಣನ ಚರಣ ಕಮಲಗಳನ್ನೇ ಧ್ಯಾನಿಸುತ್ತಿತ್ತು ಎಂದು ಹೇಳಿದೆ. ಆದುದರಿಂದ ರುಕ್ಮಿಣಿಯು ದೇವಾಲಯಕ್ಕೆ ಹೋದದ್ದು ಸಾಮಾನ್ಯ ಮನುಷ್ಯರಿಗಿರುವ ಅಪೇಕ್ಷೆಗಳಿಂದಲ್ಲ. ಅವರ ಪ್ರಾಪಂಚಿಕ ಲಾಭಗಳನ್ನಷ್ಟೇ ಬೇಡಿಕೊಳ್ಳುತ್ತಾರೆ. ಆದರೆ ರುಕ್ಮಿಣಿಯ ಗುರಿಯು ಕೃಷ್ಣನೇ. ಜನರು ದೇವತೆಯ ದೇವಾಲಯಕ್ಕೆ ಹೋದಾಗ ಗುರಿಯು ವಾಸ್ತವವಾಗಿ ಕೃಷ್ಣನೇ, ಏಕೆಂದರೆ ದೇವತೆಗಳು ಪ್ರಾಪಂಚಿಕ ಲಾಭಗಳನ್ನು ಅನುಗ್ರಹಿಸಲು ಶಕ್ತಿಯನ್ನು ನೀಡುವವನು ಕೃಷ್ಣನೇ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಬೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ರುಕ್ಮಿಣಿಯು ದೇವಾಲಯದತ್ತ ಹೋಗುವಾಗ ಮೌನದಿಂದಿದ್ದಳು, ಬಹು ಗಂಭೀರವಾಗಿದ್ದಳು. ಅವಳ ತಾಯಿ ಮತ್ತು ಸಖಿ ಅವಳೊಂದಿಗಿದ್ದರು. ಬ್ರಾಹ್ಮಣನೊಬ್ಬನ ಹೆಂಡತಿ ಮಧ್ಯೆ ಇದ್ದಳು. ಅವರ ಸುತ್ತಲೂ ಕೆಲವರು ರಾಜಪಡೆಯ ಅಂಗರಕ್ಷಕರು ಇದ್ದರು. ವಧುವಾಗಲಿರುವವಳು ದೇವಾಲಯಕ್ಕೆ ಹೋಗುವ ಈ ಪದ್ಧತಿ ಈಗಲೂ ಭಾರತದಲ್ಲಿ ಉಂಟು.
ಮೆರವಣಿಗೆಯು ಮುಂದಕ್ಕೆ ಸಾಗಿದಂತೆ ಹಲವಾರು ಸಂಗೀತ ನಾದಗಳು ಕೇಳಿಬಂದವು. ನಗಾರಿಗಳು, ಶಂಖಗಳು ಮತ್ತು ಪಣವಗಳು, ತೂರ್ಯಗಳು ಮತ್ತು ಬೇರಿಗಳಂತಹ ಬೇರೆ ಬೇರೆ ಗಾತ್ರಗಳ ಕಹಳೆಗಳು ಎಲ್ಲ ಸೇರಿ ಮಂಗಳಕರವಾದ ಮತ್ತು ಮಧುರವಾದ ನಾದವನ್ನು ಸೃಷ್ಟಿಸಿದವು. ಗೌರವಾನ್ವಿತರಾದ ಸಹಸ್ರಾರು ಮಂದಿ ಬ್ರಾಹ್ಮಣರ ಪತ್ನಿಯರು ಅಲ್ಲಿದ್ದರು. ಇವರೆಲ್ಲ ಸೊಗಸಾಗಿ ಉಡುಪು ಧರಿಸಿದ್ದರು, ಉಚಿತವಾದ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡಿದ್ದರು. ಶಿವನನ್ನು ದುರ್ಗಾದೇವಿಯನ್ನು ಅರ್ಚಿಸುವುದರಲ್ಲಿ ಅವಳಿಗೆ ನೆರವಾಗಲು ಅವರು ರುಕ್ಮಿಣಿಗೆ ಹೂಮಾಲೆಯನ್ನು, ತೇಯ್ದ ಶ್ರೀಗಂಧವನ್ನು, ಬಗೆಬಗೆಯ ವರ್ಣಗಳ ಉಡುಪುಗಳನ್ನು ಕೊಟ್ಟರು. ಇವರಲ್ಲಿ ಹಲವರು ಸುಮಂಗಲಿಯರಿಗೆ ಬಹಳ ವಯಸ್ಸಾಗಿತ್ತು. ದುರ್ಗಾದೇವಿಯ ಮತ್ತು ಶಿವನ ಸ್ತೋತ್ರಗಳನ್ನು ಹಾಡುವ ರೀತಿಯು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದುದರಿಂದ ದೇವತೆಯ ಮುಂದೆ ಅವರು ಸ್ತೋತ್ರಗಳನ್ನು ಹೇಳಿದಂತೆ ರುಕ್ಮಿಣಿಯು ಇತರರು ಅವರನ್ನು ಅನುಸರಿಸಿದರು. ಸಾಕಾ ಮಾತಾಜಿ? ಹರೇ ಕೃಷ್ಣ. ಸಾಕು ಮಾತಾಜಿ, ನೆಕ್ಸ್ಟ್ ಇನ್ನೊಬ್ಬರಿಗೆ ಕೊಡು. ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರುಕ್ಮಿಣಿಯು ದೇವತೆಗೆ ಈ ರೀತಿ ಪ್ರಾರ್ಥನೆ ಮಾಡಿದಳು. ಪ್ರಿಯ ದುರ್ಗಾದೇವಿ, ನಿನಗೂ ನಿನ್ನ ಮಕ್ಕಳಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ದುರ್ಗಾದೇವಿಗೆ 4 ಮಕ್ಕಳು. 2 ಪ್ರಸಿದ್ಧ ಪುತ್ರಿಯರು, ಸಿರಿದೇವತೆ ಲಕ್ಷ್ಮಿ ಮತ್ತು ವಿದ್ಯಾದೇವತೆ ಸರಸ್ವತಿ, ಮತ್ತು 2 ಪ್ರಸಿದ್ಧ ಪುತ್ರರು, ಗಣೇಶ ಮತ್ತು ಕಾರ್ತಿಕೇಯ. ಅವರೆಲ್ಲರನ್ನು ದೇವತೆಗಳೆಂದು ಜನರು ಭಾವಿಸುತ್ತಾರೆ. ದುರ್ಗಾದೇವಿಯನ್ನು ಯಾವಾಗಲೂ ಅವಳ ಪ್ರಸಿದ್ಧ ಮಕ್ಕಳೊಂದಿಗೆ ಪೂಜಿಸುವುದರಿಂದ ರುಕ್ಮಿಣಿಯು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಖಂಡಿತವಾಗಿ ಈ ರೀತಿಯಲ್ಲಿ ಅರ್ಪಿಸಿದಳು. ಆದರೆ ಅವಳು ಬೇಡಿದ್ದು ಬೇರೆ ರೀತಿಯಲ್ಲಿ. ಸಾಮಾನ್ಯ ಜನರು ಪ್ರಾಪಂಚಿಕ ಸಂಪತ್ತು, ಕೀರ್ತಿ, ಲಾಭ, ಶಕ್ತಿ ಮೊದಲಾದವುಗಳನ್ನು ನೀಡಬೇಕೆಂದು ದುರ್ಗಾದೇವಿಯನ್ನು ಪ್ರಾರ್ಥಿಸುತ್ತಾರೆ. ರುಕ್ಮಿಣಿಗೆ ಕೃಷ್ಣನು ತನ್ನ ಪತಿಯಾಗಬೇಕೆಂಬ ಬಯಕೆ. ಆದುದರಿಂದ ಅವಳು ದೇವಿಯು ತನ್ನ ವಿಷಯದಲ್ಲಿ ಸುಪ್ರೀತಳಾಗಿ ತನ್ನನ್ನು ಆಶೀರ್ವದಿಸಬೇಕೆಂದು ಬೇಡಿದಳು. ಅವಳು ಕೃಷ್ಣನನ್ನು ಮಾತ್ರ ಅಪೇಕ್ಷಿಸುವುದರಿಂದ ಅವಳು ಮಾಡಿದ ದೇವತಾ ಪೂಜೆಯನ್ನು ಖಂಡಿಸಿಲ್ಲ. ರುಕ್ಮಿಣಿಯು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾಗ ದೇವತೆಯ ಮುಂದೆ ಹಲವಾರು ವಸ್ತುಗಳನ್ನು ಕಾಣಿಕೆಯಾಗಿ ಇಟ್ಟಳು. ಇವುಗಳಲ್ಲಿ ಮುಖ್ಯವಾದುದು ನೀರು, ಬಗೆ ಬಗೆಯ ಮಂಗಳಾರತಿ, ಧೂಪ, ವಸ್ತ್ರಗಳು, ಆಹಾರಗಳು ಮತ್ತು ಪೂರಿಗಳು ಮತ್ತು ಕಚೋರಿಗಳಂತೆ ತುಪ್ಪದಿಂದ ಮಾಡಿದ ಭಕ್ಷ್ಯಗಳು. ಇವುಗಳ ಜೊತೆಗೆ ಹಣ್ಣುಗಳು, ಕಬ್ಬು ಮತ್ತು ಮುಖವಾಸ ಇದ್ದವು. ವೃದ್ಧ ಬ್ರಾಹ್ಮಣ ಮಹಿಳೆಯರು ಮಾರ್ಗದರ್ಶನ ಮಾಡಿದಂತೆ ರುಕ್ಮಿಣಿಯು ಬಹುಭಕ್ತಿಯಿಂದ ಅವುಗಳನ್ನು ದೇವರಿಗೆ ಅರ್ಪಿಸಿದಳು. ವಿದ್ಯುಕ್ತ ಪೂಜೆಯ ನಂತರ ಮಹಿಳೆಯರು ರುಕ್ಮಿಣಿಗೆ ಪ್ರಸಾದವನ್ನು ಕೊಟ್ಟರು. ಅವಳು ಅದನ್ನು ಬಹುಭಕ್ತಿಯಿಂದ ಸ್ವೀಕರಿಸಿದಳು. ಅನಂತರ ರುಕ್ಮಿಣಿಯು ಆ ಸ್ತ್ರೀಯರಿಗೂ ದುರ್ಗಾದೇವಿಗೂ ನಮಸ್ಕಾರ ಮಾಡಿದಳು. ದೇವಿಯ ಪೂಜೆ ಮುಗಿದ ನಂತರ ರುಕ್ಮಿಣಿಯು ತನ್ನ ಸಖಿಯರಲ್ಲಿ ಒಬ್ಬಳ ಕೈಯನ್ನು ಹಿಡಿದುಕೊಂಡು ದೇವಾಲಯವನ್ನು ಬಿಟ್ಟಳು. ಇತರರು ಅವಳೊಂದಿಗೆ ಹೊರಟರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಎ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಮದುವೆಯನ್ನು ನೋಡಲು ಕುಂಡಿನಕ್ಕೆ ಬಂದಿದ್ದ ರಾಜಮಗಳು ಇತರರು ರುಕ್ಮಿಣಿಯನ್ನು ನೋಡಲು ದೇವಾಲಯದ ಹೊರಗೆ ನಡೆದರು. ರಾಜರುಗಳಂತೂ ಅವಳನ್ನು ನೋಡಲು ಬಹು ಕಾತರರಾಗಿದ್ದರು, ಏಕೆಂದರೆ ಅವರೆಲ್ಲರೂ ರುಕ್ಮಿಣಿಯು ತಮ್ಮ ಪತ್ನಿಯಾಗುವಳೆಂದು ಯೋಚಿಸಿದ್ದರು. ರುಕ್ಮಿಣಿಯನ್ನು ನೋಡಿ ಬೆರಗಾಗಿ ಅವರು ಧೀರ ರಾಜರನ್ನು ಕಂಗೆಡಿಸುವುದಕ್ಕಾಗಿಯೇ ಸೃಷ್ಟಿಕರ್ತನು ಅವಳನ್ನು ಸೃಷ್ಟಿ ಮಾಡಿದನೆಂದು ಅವರು ಭಾವಿಸಿದರು. ಅವಳದು ಸೊಗಸಾದ ಅಂಗಸೌಷ್ಠವ, ನಡುವು ತೆಳ್ಳಗಿತ್ತು. ಅವಳಿಗೆ ಕಪ್ಪು ಕಣ್ಣುಗಳು,
ಕೆಲವು ಕೆಂಪು ತುಟಿಗಳು ಮತ್ತು ಸುಂದರ ಮುಖ, ಕೆದರಿದ ಕೂದಲು ಮತ್ತು ಬಗೆ ಬಗೆಯ ಕರ್ಣಾಭರಣಗಳಿಂದ ಕರ್ಣಾಭರಣಗಳಿಂದ ಮುಖದ ಸೌಂದರ್ಯವು ಹೆಚ್ಚಿತ್ತು. ಅವಳ ಪಾದಗಳ ಸುತ್ತ ನೂಪುರಗಳು ರುಕ್ಮಿಣಿಯ ದೇಹಕಾಂತಿ ಮತ್ತು ಲಾವಣ್ಯಗಳು ಚಿತ್ರಕಾರನು ಚಿತ್ರ ಬರೆದಂತೆ ಇದ್ದವು. ಶ್ರೇಷ್ಠ ಕವಿಗಳು ವರ್ಣಿಸಿದ ಸೌಂದರ್ಯವನ್ನು ಪರಿಪೂರ್ಣವಾಗಿ ತೋರುತ್ತಿದ್ದವು. ರುಕ್ಮಿಣಿಯ ಎದೆಯು ಸ್ವಲ್ಪ ಉನ್ನತವಾಗಿತ್ತು. ಇದು ಅವಳನ್ನು 13 ಅಥವಾ 14 ವರ್ಷದ ಹುಡುಗಿ ಎನ್ನುವುದನ್ನು ಸೂಚಿಸುತ್ತಿತ್ತು. ಅವಳ ಸೌಂದರ್ಯದ ಉದ್ದೇಶ ಮುಖ್ಯವಾಗಿ ಕೃಷ್ಣನ ಗಮನವನ್ನು ಸೆಳೆಯುವಂತಹುದು. ರಾಜರುಗಳು ಅವಳ ಸೌಂದರ್ಯವನ್ನು ದಿಟ್ಟಿಸಿ ನೋಡಿದರೂ ಅವಳಿಗೆ ಗರ್ವವಿರಲಿಲ್ಲ. ಅವಳ ಕಣ್ಣುಗಳು ತಳಮಳದಿಂದ ಚಲಿಸುತ್ತಿದ್ದವು. ಅವಳು ಮುಗ್ಧ ಹುಡುಗಿಯಂತೆ ನಸುನಕ್ಕಾಗ ಅವಳ ಹಲ್ಲುಗಳು ಕಮಲದ ಹೂಗಳಂತಿದ್ದವು. ಯಾವ ಕ್ಷಣವಾದರೂ ಕೃಷ್ಣನು ತನ್ನನ್ನು ಕರೆದುಕೊಂಡು ಹೋಗುವನೆಂದು ನಿರೀಕ್ಷಿಸುತ್ತಾ ಅವಳು ಮನೆಯತ್ತ ನಿಧಾನವಾಗಿ ನಡೆದಳು. ಅವಳ ಕಾಲುಗಳು ಚೆನ್ನಾಗಿ ಬೆಳೆದ ಹಂಸಗಳಂತೆ ಚಲಿಸುತ್ತಿದ್ದವು. ಅವಳ ಕಾಲಂದಿಗೆಗಳ ಗೆಜ್ಜೆಗಳು ಸೌಮ್ಯವಾಗಿ ಶಬ್ದ ಮಾಡುತ್ತಿದ್ದವು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆಗಲೇ ವಿವರಿಸಿದಂತೆ ಅಲ್ಲಿ ನೆರೆದಿದ್ದ ಧೀರ ರಾಜರುಗಳು ರುಕ್ಮಿಣಿಯ ಲಾವಣ್ಯಕ್ಕೆ ಎಷ್ಟು ಮನಸೋತರೆಂದರೆ ಅವರಿಗೆ ಮೂರ್ಛೆ ಹೋದಂತೆ ಆಯಿತು. ಕಾಮದಿಂದ ತುಂಬಿದ ಅವರು ರುಕ್ಮಿಣಿಯ ಸೌಂದರ್ಯವನ್ನು ತಮ್ಮ ಚೆಲುವಿನೊಂದಿಗೆ ಹೋಲಿಸಿಕೊಳ್ಳುತ್ತಾ ರುಕ್ಮಿಣಿಯ ಕೈಯನ್ನು ಹಿಡಿಯಬೇಕೆಂದು ಅತೀವವಾಗಿ ಬಯಸಿದರು. ಆದರೆ ರುಕ್ಮಿಣಿಗೆ ಅವರಲ್ಲಿ ಯಾರಲ್ಲಿಯೂ ಆಸಕ್ತಿ ಇರಲಿಲ್ಲ. ಕೃಷ್ಣನು ಬಂದು ತನ್ನನ್ನು ಕರೆದೊಯ್ಯುತ್ತಾನೆ ಎಂದೇ ಅವಳ ಹೃದಯದ ನಿರೀಕ್ಷಣೆ. ತನ್ನ ಎಡಗೈಯ ಆಭರಣಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಾಗ ಅಕಸ್ಮಾತ್ತವಾಗಿ ಅವಳು ರಾಜರುಗಳತ್ತ ನುಡಿದಳು. ಇದ್ದಕ್ಕಿದ್ದಂತಾಗೆ ಕೃಷ್ಣನು ಅಲ್ಲಿದ್ದುದನ್ನು ಕಂಡಳು. ಅವಳು ಈ ಮೊದಲು ಕೃಷ್ಣನನ್ನು ನೋಡಿದ್ದರೂ ಸದಾ ಅವನನ್ನೇ ಕುರಿತು ಚಿಂತಿಸುತ್ತಿದ್ದಳು. ಆದುದರಿಂದ ರಾಜರುಗಳ ವರ್ಗದಲ್ಲಿ ಅವನನ್ನು ಗುರುತಿಸಲು ಅವಳಿಗೆ ಕಷ್ಟವಾಗಲಿಲ್ಲ. ಇತರ ರಾಜರುಗಳನ್ನು ಲಕ್ಷ್ಯ ಮಾಡದೆ ಕೃಷ್ಣನು ಕೂಡಲೇ ಆ ಅವಕಾಶವನ್ನು ಬಳಸಿಕೊಂಡು ಗರುಡ ಧ್ವಜವಿದ್ದ ತನ್ನ ರಥದಲ್ಲಿ ರುಕ್ಮಿಣಿಯನ್ನು ಕೂಡಿಸಿಕೊಂಡ. ಅನಂತರ ಅವನು ನರಿಗಳ ಮಧ್ಯದಿಂದ ಸಿಂಹವು ಜಿಂಕೆಯನ್ನು ತೆಗೆದುಕೊಂಡು ಹೋಗುವಂತೆ ನಿರ್ಭಯವಾಗಿ ರುಕ್ಮಿಣಿಯನ್ನು ಕರೆದೊಯ್ದು ನಿಧಾನವಾಗಿ ನಡೆದನು. ಈ ಮಧ್ಯೆ ಬಲರಾಮನು ಯದುವಂಶದ ಯೋಧರೊಂದಿಗೆ ಅಲ್ಲಿಗೆ ಕಾಣಿಸಿಕೊಂಡನು. ಕೃಷ್ಣನಿಂದ ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದ ಜರಾಸಂಧನು ಗರ್ಜಿಸಲು ಪ್ರಾರಂಭಿಸಿದನು. ಏನಿದು, ವಿರುದ್ಧವೇ ಇಲ್ಲದ ಕೃಷ್ಣನು ರುಕ್ಮಿಣಿಯನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ. ಧೀರ ಯೋಧರಾದ ನಾವು ಇಲ್ಲಿದ್ದು ಫಲವೇನು? ಪ್ರಿಯ ರಾಜರೇ, ನೋಡಿ, ಹೀಗಾದುದರಿಂದ ನಮ್ಮ ಕೀರ್ತಿಯು ಹಾಳಾಗುತ್ತಿದೆ. ಇದು ಸಿಂಹವು ಬೇಟೆಯಾಡುವುದನ್ನು ನರಿಯು ತೆಗೆದುಕೊಂಡು ಹೋಗಿ ಬಿಡುವಂತಾಯಿತು. ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸುತ್ತಾನೆ ಎಂಬ 52ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣನು ರುಕ್ಮಿಣಿಯನ್ನ ಅಪಹರಿಸಿದ್ದು. ಸೊ ಹಿಂದಿನ ಒಂದು ಅಧ್ಯಾಯದಿಂದನೇ ಇದು ಕೂಡ ಮುಂದುವರಿಯುತ್ತೆ. ಹೀಗೆ ಬ್ರಾಹ್ಮಣನ ಮೂಲಕ ರುಕ್ಮಿಣಿ ಬರೆದಂತಹ ಪತ್ರ, ಆ ಸಂದೇಶ
ಕೃಷ್ಣನಿಗೆ ಗೊತ್ತಾಗುತ್ತೋ ಕೃಷ್ಣನಿಗೆ ಬಹು ಸಂತೋಷ, ಬಹಳವಾಗಿ ಸಂತೋಷ ಪಟ್ಟನು ಅನ್ನೋದನ್ನ ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ತಿಳಿಸ್ತಾರೆ. ಸೊ ಅವಾಗ ಕೃಷ್ಣ ಹೇಳ್ತಾನೆ, ಸೊ ನಾನು ದಿನ ರಾತ್ರಿ ರುಕ್ಮಿಣಿಯ ಕುರಿತಾಗಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಸೊ ಈಗ ನಾನು ತಪ್ಪದೇನೆ ಒಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಹೀಗೆ ಈ ಒಂದು ಕೃಷ್ಣ ರುಕ್ಮಿಣಿಯನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಯೋಚನೆ ಮಾಡಿದಂತ ಬಗೆಯಾಗಿದೆ ಒಂದು ಫಸ್ಟ್ ಪೇಜ್ ಅಲ್ಲಿ. ಈ ಒಂದು ರುಕ್ಮಿಣಿಯ ಮದುವೆಯ ಒಂದು ನಿರ್ಧಾರವನ್ನ, ಅದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡಿರುವಂತದ್ದು ಭೀಷ್ಮಕ ಅಲ್ಲ. ಯಾಕಂದ್ರೆ ಭೀಷ್ಮಕನಿಗೆ ಇಷ್ಟ ಇರ್ಲಿಲ್ಲ ಶಿಶುಪಾಲನೊಂದಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ, ಅವನಿಗೆ ಸಂತೋಷ ಕೂಡ ಇರ್ಲಿಲ್ಲ. ಆದ್ರೂ ಕೂಡ ಅವನ ಭೀಷ್ಮಕನ ಹಿರಿಯ ಮಗನ ಒಂದು ಒತ್ತಾಯದ ಮೇರೆಗೆ ಸೊ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಅವನು ಕೂಡ ಒಪ್ಕೊಂಡಿದ್ದ. ಸೊ ಹೀಗೆ ಈ ಮದುವೆ ಕುರಿತಾಗಿ ಈ ಒಂದು ಕುಂಡಿನ್ ಅನ್ನುವಂತಹ ನಗರ, ಇಲ್ಲಿ ಮದುವೆ ಸಿದ್ಧತೆಗಳು ತುಂಬಾ ಜೋರಾಗಿ ನಡೀತಾ ಇದ್ವು ಅನ್ನೋದನ್ನ ಹೇಳ್ತಾರೆ. ಸೊ ಹೇಗೆಲ್ಲ ಮದುವೆಗಳ ಸಂಭ್ರಮಗಳು ಇರುತ್ತೆ ಅನ್ನೋದನ್ನ ಶ್ರೀಲ ಪ್ರಭುಪಾದರು ತುಂಬಾನೇ ವಿವರಿಸಿದ್ದಾರೆ ಇಲ್ಲಿ. ಸೊ ಉತ್ಸವಗಳು ಹೇಗೆ ನಡೆಯುತ್ತೆ, ಬ್ರಾಹ್ಮಣರು ಪುರೋಹಿತರುಗಳನ್ನ ಕರ್ಕೊಂಡು ಬಂದಿದ್ರು, ಸೊ ಅವರುಗಳೊಂದಿಗೆ ನಡ್ಕೊಳ್ಳುವಂತ ರೀತಿ ಹೇಗಿತ್ತು ಭೀಷ್ಮಕನದ್ದು ಅನ್ನೋದನ್ನ, ಸೊ ವಿವಾಹ ಸಮಯದಲ್ಲಿ ಹೇಗೆಲ್ಲ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿರುವಂತದ್ದು. ಹೀಗೆ ಕೃಷ್ಣ ಏನ್ ಮಾಡ್ತಾನೆ, ಸೊ 4 ಕುದುರೆಗಳನ್ನ ಸಿದ್ಧ ಮಾಡ್ಲಿಕ್ಕೆ ಹೇಳ್ತಾನೆ ಅವನ ಒಂದು ಸಾರಥಿಯ ಹೆಸರು ದಾರುಕ. ಸೊ ಅವನು 4 ಕುದುರೆಗಳೊಂದಿಗೆ, ಸೊ 4 ಕುದುರೆಗಳ ಒಂದು ಬಣ್ಣ ವಿಭಿನ್ನವಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೊ ಮೊದಲನೇ ಕುದುರೆ ಶೈಬೇವು ಅಂದ್ರೆ ಹಸಿರು ಛಾಯಿಂದ ಕೂಡಿತ್ತು. ಎರಡನೇದು ಸುಗ್ರೀವ, ಅದ್ರ ಹೆಸರು ಸುಗ್ರೀವ. ಮೊದಲನೇದು ಶೈಬ ಅದ್ರ ಹೆಸರು. ಈ ಸುಗ್ರೀವ ಅನ್ನುವಂಥದ್ದು ಮಂಜುಗಡ್ಡೆ ಅಂತೆ ಬೂದು ಬಣ್ಣದ ಛಾಯೆಯಿಂದ ಕೂಡಿತ್ತು. ಮೇಘಪುಷ್ಪ ಇದು 3ನೇ ಒಂದು ಕುದುರೆ. ಇದು ನವಮೇಘದ ಬಣ್ಣ, ಈ ಮೋಡಿನ ಬಣ್ಣ, ಹೊಸದಾಗಿರುವಂತಹ ಮೋಡದ ಬಣ್ಣ ಹೇಗಿರುತ್ತೆ ಹಾಗೆ ಇತ್ತು ಅಂತ. ಸೊ ಕೊನೆಯದಾಗಿರುವಂತಹ ಒಂದು ಕುದುರೆ ಹೆಸರು ಬಲಾಹಕ, ಅದರ ಒಂದು ಬಣ್ಣ ಬೂದು ಬಣ್ಣದಾಗಿತ್ತು ಅಂತ ಹೇಳಿ. ಸೊ ಹೀಗೆ ಕುದುರೆಗಳನ್ನ ಸಿದ್ಧವನ್ನಾಗಿ ಮಾಡಿಕೊಂಡ. ಸೊ ಇನ್ನೊಂದು ಅಚ್ಚರಿ ಮೂಡಿಸುವಂತಹ ವಿಷಯವನ್ನ ಇಲ್ಲಿ ಕೊಟ್ಟಿದ್ದಾರೆ 2ನೇ ಪ್ಯಾರಾಗ್ರಾಫ್ ಅಲ್ಲಿ ನೋಡೋದಾದ್ರೆ, ಅದು ದ್ವಾಪರ ಯುಗದಲ್ಲಿ ಹೇಗೆ ಇತ್ತು ಅಂತ. ಅಂದ್ರೆ ಈ 4 ಕುದುರೆಗಳನ್ನ ಯಾಕೆ ದಾರುಕನಿಗೆ ಸಿದ್ಧ ಮಾಡ್ಲಿಕ್ಕೆ ಹೇಳಿರುವಂತದ್ದು ಕೃಷ್ಣ, ಅದರ ಒಂದು ಮಹತ್ವ ಏನು, ವೈಶಿಷ್ಟ್ಯತೆಗಳೇನು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಈಗ ಅವನು ದ್ವಾರಕೆಗೆ ಕರ್ಕೊಂಡು ಹೋಗ್ಬೇಕು ಯಾರನ್ನ, ರುಕ್ಮಿಣಿಯನ್ನ. ದ್ವಾರಕ ಇರುವಂತದ್ದು ಭಾರತದ ಪಶ್ಚಿಮ ಭಾಗದಲ್ಲಿ, ಮತ್ತೆ ವಿದರ್ಭ ಇರುವಂತದ್ದು ಭಾರತದ ಉತ್ತರ ಭಾಗದಲ್ಲಿ ಅಂತ. ಸೊ ಅಲ್ಲಿಂದ ಅಲ್ಲಿವರೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ, ಸೊ ಅವನು ಬೇಗನೂ ಕೂಡ ಹೋಗ್ಬೇಕು, ಮತ್ತೆ ಬರುವಾಗ ಬೇಗನೂ ಕೂಡ ಬರಬೇಕು. ಹಾಗಾಗಿ ಅವನು ಈ ಒಂದು ಕುದುರೆಗಳ ವ್ಯವಸ್ಥೆಯನ್ನ ಮಾಡಿದ್ದ. ಆ ಕುದುರೆಗಳ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಅವು ಎಷ್ಟು ವೇಗವಾಗಿ ಚಲಿಸ್ತಾ ಇದ್ವು ಅಂತಂದ್ರೆ ಒಂದು ರಾತ್ರಿಯಲ್ಲಿ ಹೆಚ್ಚೆಂದರೆ 12 ಗಂಟೆಗಳಲ್ಲಿ ತಲುಪಿದವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇನ್ನೊಂದು ಕೊಟ್ಟಿರುವಂತದ್ದು, ಈ ದ್ವಾರಕ ಮತ್ತೆ ವಿದರ್ಭದ ನಡುವೆ ಇರುವಂತಹ ಕುಂಡಿನ್ ನಗರಕ್ಕೆ ಹೋಗ್ತಾ ಇರ್ತಾರೆ, ಅಲ್ಲಿ ಮದುವೆ ಇರುವಂತದ್ದು. ದ್ವಾರಕೆ ಮತ್ತೆ ಕುಂಡಿನ್ ಇದ್ರ ಮಧ್ಯೆ ಇರುವಂತಹ ಒಂದು ಮೈಲಿಯನ್ನ ಕೂಡ ಕೊಟ್ಟಿದ್ದಾರೆ. 1000 ಮೈಲಿ ಅಂತ ಹೇಳ್ತಾರೆ. ಸೊ 1000 ಮೈಲಿಯನ್ನ ಕಿಲೋಮೀಟರ್ಗಾಗಿ ಕನ್ವರ್ಟ್ ಮಾಡಿದಾಗ ಸೊ ಅಪ್ರಾಕ್ಸಿಮೇಟ್ಲಿ 1600 ಕಿಲೋಮೀಟರ್ ಆಗುತ್ತೆ. ಆ 1600 ಕಿಲೋಮೀಟರ್ ಅನ್ನ ಕೇವಲ 12 ಗಂಟೆಯಲ್ಲಿ ತಲುಪಿದ್ರು ಅಂತ ಇಲ್ಲಿ ಉಲ್ಲೇಖ ಬಂದಿದೆ. ಯೋಚನೆ ಮಾಡಿ, 1600 ಕಿಲೋಮೀಟರ್ ಕೇವಲ 12 ಗಂಟೆಯಲ್ಲಿ ಅಂದ್ರೆ ಎಷ್ಟಾಗ್ಬೋದು ಅಂತ ಹೇಳಿ. ಸೊ 130 ಅಲ್ಲ, ಎಷ್ಟಾಗತ್ತೆ ಡಿವೈಡೆಡ್ ಬೈ 12 ಮಾಡಿದ್ರೆ ಇದು 1600, ಅಪ್ರಾಕ್ಸಿಮೇಟ್ಲಿ 130. ಸೊ 130 ಕಿಲೋಮೀಟರ್ ಅಂತ ಅನ್ಸುತ್ತೆ. ಅಂದ್ರೆ ಒಂದು ತಾಸಿಗೆ 130 ಕಿಲೋಮೀಟರ್ ಓಡ್ತಿದ್ವಂತೆ ಕುದುರೆಗಳು. ಈಗೆಲ್ಲ ಸಾಮಾನ್ಯವಾಗಿ ನಾವು ಹೇಗೆ ವಾಹನಗಳ ಒಂದು ಪರ್ ಅವರ್ ಅನ್ನೋದನ್ನ ಲೆಕ್ಕ ಹಾಕ್ತೇವೆ. ಸೊ 130 ಕಿಲೋಮೀಟರ್ ಪರ್ ಅವರ್, ಒಂದು ತಾಸಿಗೆ 130 ಕಿಲೋಮೀಟರ್ ಅಷ್ಟು ಓಡ್ತಿದ್ವಂತೆ ಆ ಕುದುರೆಗಳು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಅಲ್ಲ. ಇದು ಕಿಲೋಮೀಟರ್ ಪ್ರಕಾರ ನಾನು ಹೇಳ್ತಾ ಇರೋದು. 1600 ಕಿಲೋಮೀಟರ್ ಅಂತೂ 1000 ಮೈಲಿ ಅಂತಂದ್ರೆ 1600 ಕಿಲೋಮೀಟರ್ಗಳಾಗುತ್ತೆ. ಹೀಗೆ ತನ್ನ ಮಗಳನ್ನು ಶಿಶುಪಾಲನಿಗೆ ಒಪ್ಪಿಸುವ ವಿಷಯದಲ್ಲಿ ಭೀಷ್ಮಕನಿಗೆ ಹೆಚ್ಚು ಉತ್ಸಾಹವಿರಲಿಲ್ಲ ಅನ್ನೋದನ್ನು ಕೊಡ್ತಾರೆ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಇನ್ನೊಂದು ಉಲ್ಲೇಖವನ್ನ ಕೊಟ್ಟಿದ್ದಾರೆ, ನಗರವನ್ನ ಹೇಗೆ ಸಜ್ಜುಗೊಳಿಸುವಂಥದ್ದು, ಹೇಗೆ ಸ್ವಚ್ಛವಾಗಿಟ್ಟುಕೊಳ್ಳುವಂಥದ್ದು ಅಂತ. ಸೊ ಭಾರತ ಒಂದು ಉಷ್ಣವಲಯವಾಗಿರೋದ್ರಿಂದ ಎಲ್ಲರೂ ಕೂಡ ಉಷ್ಣವಲಯ ಅಂತಂದ್ರೆ ಅಲ್ಲಿ ಒಣದಾಗಿರುತ್ತೆ ಎಲ್ಲ ವಾತಾವರಣ, ಎನ್ವೈರನ್ಮೆಂಟ್ ಏನಿರುತ್ತೆ ಡ್ರೈ ಆಗಿರುತ್ತೆ.
ಸೊ ಹಾಗಾಗಿ ಅದನ್ನ ಧೂಳು ರಹಿತವಾಗಿ ಮಾಡ್ಬೇಕು ಅಂತಂದ್ರೆ, ಯಾವಾಗ ಒಣ ಇರುತ್ತೆ ಅವಾಗ ಧೂಳು ಮಣ್ಣು ಬಹಳ ಗಾಳಿಯ ಮೂಲಕ ಹಾರೋದ್ರಿಂದ ಅದು ಎಲ್ಲ ಕಡೆಗೆ ಶೇಖರಣೆ ಆಗೋದ್ರಿಂದ ಏನ್ ಮಾಡ್ತಾ ಇದ್ರು, ಎಲ್ಲ ಕಡೆಗೂ ಕೂಡ ಅಲ್ಲಿ ನಗರಗಳಲ್ಲಿ ಈ ದಿನಕ್ಕೆ ಒಂದು ಬಾರಿ ಆದ್ರೂ ನೀರನ್ನ ಚಿಮುಕಿಸ್ತಾ ಇದ್ರು ಅಂತ ಹೇಳಿ. ಸೊ ನಮ್ಮ ಕಡೆಗೂ ಕೂಡ ವಾಡಿಕೆ ಇರುವುದುಂಟು, ಎಲ್ಲ ಕಡೆ ನೀವು ನೋಡ್ತೀರಾ. ಈ ರೋಡ್ಗಳಿಗೆ ಮನೆಯ ಮುಂದೆ ಸಾಮಾನ್ಯ ತಮ್ಮ ಮನೆಯ ಮುಂದೆ ಅಟ್ಲೀಸ್ಟ್ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ನೀರನ್ನ ಹಾಕೋದನ್ನ ನಾವು ಕಾಣ್ತೇವೆ. ಸೊ ಹೀಗೆ ಈ ಒಂದು ಮಾಡುವಂತಹ ಉತ್ಸವದ ವರ್ಣನೆಯನ್ನ ತುಂಬಾನೇ ಕೊಟ್ಟಿದ್ದಾರೆ. ಸೊ ಅದು ನಿಮ್ಗೆಲ್ರಿಗೂ ಕೂಡ ಸಾಮಾನ್ಯವಾಗಿ ಅದು ಅರ್ಥ ಆಗುವಂಥದ್ದು. ಇನ್ನು ಮುಂದೆ ಎಲ್ರಿಗೂ ಕೂಡ ಆತಂಕ ಇತ್ತು, ಅಲ್ಲಿ ಕೃಷ್ಣ ಬರಬಹುದು ಅನ್ನುವಂತಹ ಆತಂಕ. ಹೆಚ್ಚು ಆತಂಕ ಯಾರಿಗೆ ಇತ್ತು ಅಂತಂದ್ರೆ ಇದೇ ಶಿಶುಪಾಲನ ತಂದೆಯಾದಂತಹ ಧಮಘೋಷ. ಸೊ ಧಮಘೋಷ ಭಯದಿಂದ ಏನ್ ಮಾಡ್ತಾನೆ, ಸೊ ಕೃಷ್ಣ ಅಲ್ಲಿ ಬರಬಹುದು ಅನ್ನೋ ಒಂದು ಉದ್ದೇಶದಿಂದ ಅವನು ಕೂಡ ಏನ್ ಮಾಡ್ತಾನೆ, ತನ್ನ ಒಂದು ಸೈನ್ಯವನ್ನ ಅಲ್ಲಿ ಕರೆದುಕೊಂಡು ಅಲ್ಲಿಗೆ ಹೋಗ್ತಾನೆ. ಸೊ ಧಮಘೋಷ ಅಂದ್ರೆ ಏನು ಅನ್ನೋದರ ಪದವನ್ನ ಒಂದು ಹೆಸರಿನ ಅರ್ಥವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ದಮ ಅಂದ್ರೆ ನಿಗ್ರಹಿಸುವುದು, ಮತ್ತೆ ಘೋಷ ಅಂದ್ರೆ ಪ್ರಸಿದ್ಧ ಅಂತ ಹೇಳಿ. ಅಂದ್ರೆ ನಿಗ್ರಹಿಸ್ಲಿಕ್ಕೆ ಪ್ರಸಿದ್ಧನಾಗಿರುವಂತವನು ಅಥವಾ ನಿಯಂತ್ರಿಸ್ಲಿಕ್ಕೆ ಆಗಿರುವಂತವನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಏನನ್ನ ನಿಯಂತ್ರಿಸಲಿಕ್ಕೆ ಪ್ರಸಿದ್ಧನಾಗಿರುವಂತವನು, ಸೈನ್ಯ ಬಲದಿಂದ ಅವನನ್ನು ದಮನ ಮಾಡುವುದಾಗಿ ಧಮಘೋಷ ಆಲೋಚಿಸಿದನು. ಅಂದ್ರೆ ಸೈನ್ಯ ಬಲವನ್ನ ನಿಯಂತ್ರಿಸುವಂತದ್ದು. ಮತ್ತೆ ಇಲ್ಲಿ ಅವನು ಒಟ್ಟಾರೆ ತನ್ನ ಸೈನ್ಯವನ್ನ ಸಿದ್ಧ ಮಾಡಿರೋ ಕಾರಣ ಕೃಷ್ಣನ ಒಂದು ಬಲವನ್ನ ಅಥವಾ ಕೃಷ್ಣನ ಸೈನ್ಯ ಬಂದ್ರೆ ಅದರ ಬಲವನ್ನ ದಮನ ಮಾಡುವುದಾಗಿ ಅವನು ಆಲೋಚಿಸಿದ್ದ. ಸೊ ಹೀಗೆ ಅವನ ಒಂದು ಹೆಸರಿನ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗೆ ಅವನ ಒಂದು ಸೈನ್ಯದ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಮದಸ್ರವಿ ಅನ್ನುವಂತ ಸೈನ್ಯವನ್ನ ಸಿದ್ಧಗೊಳಿಸ್ತಾನೆ ಯಾರು, ಧಮಘೋಷ, ಶಿಶುಪಾಲನ ತಂದೆ. ಹೀಗೆ ಧಮಘೋಷ ಬಂದಾಗ ಭೀಷ್ಮಕ ರಾಜ ಹೇಗೆ ಅವರನ್ನ ಬರಮಾಡಿಕೊಂಡ, ಬರಮಾಡಿಕೊಂಡ, ಹೇಗೆ ಬೀಗರನ್ನ ಬರಮಾಡಿಕೊಳ್ತಾರೋ ಹಾಗೆ ಬರಮಾಡಿಕೊಂಡ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಮತ್ತೆ ಈ ರುಕ್ಮಿಣಿ ದೇವಿ, ಯಾಕಂದ್ರೆ ಈಗಾಗಲೇ ಅವಳು ಶ್ರೇಷ್ಠ ಬ್ರಾಹ್ಮಣನ ಮೂಲಕ ತನ್ನ ಸಂದೇಶವನ್ನ ಕಳಿಸಿರುವಂತದ್ದು. ಅವಳಿಗೆ ಇನ್ನೂ ಗೊತ್ತಿಲ್ಲ ಸಂದೇಶ ಹೋಗಿ ಮುಟ್ಟಿದೆಯೋ ಇಲ್ವೋ ಅನ್ನುವಂತ ಒಂದು ಮಾಹಿತಿ ಇನ್ನೂ ಅವಳಿಗೆ ಬಂದಿಲ್ಲ. ಹಾಗಾಗಿ ಅವಳು ಆತಂಕಕ್ಕೊಳಗಾಗಿದ್ದಾಳೆ. ಸೊ ಬ್ರಾಹ್ಮಣ ಇನ್ನೂ ಕೂಡ ಬರ್ಲಿಲ್ಲ, ತಡವಾಗಿದೆ ಅನ್ನುವಂತಹ ಆತಂಕದಲ್ಲಿ ಏನೆಲ್ಲ ಆಲೋಚನೆಯನ್ನ ಮಾಡ್ತಾಳೆ. ಹೇಗೆಂದ್ರೆ, ನಾನು ಕೃಷ್ಣನನ್ನ ವರಿಸಿರೋದ್ರಿಂದ ನನ್ನ ಮೇಲೆ ದೇವತೆಗಳ ಪೂಜೆಗಳನ್ನ ಹೆಚ್ಚಾಗಿ ಮಾಡದೇ ಇರೋದ್ರಿಂದ ದೇವತೆಗಳು ನನ್ನ ಮೇಲೆ ಕೋಪಗೊಂಡಿದ್ದಾರೋ ಏನು ಅಂತ ಹೇಳಿ, ಅದರಲ್ಲಿಯೂ ಕೂಡ ದುರ್ಗಾದೇವಿಗೆ ಅಂತ ಹೇಳ್ತಾರೆ. ಯಾಕೆ ದುರ್ಗಾದೇವಿಗೆ ಅವಳು ಪ್ರಾರ್ಥಿಸ್ತಾಳೆ ಅಂತ. ಮತ್ತೆ ಇನ್ನೊಂದು ಇಲ್ಲಿ ಕೊಟ್ಟಿರುವಂತದ್ದು, ರುದ್ರ ದೇವತೆ ಹೆಚ್ಚಾಗಿ ಮುನಿಸ್ಕೊಂಡಿರ್ಬೋದು ಅನ್ನುವಂಥ ವಿಷಯವನ್ನ ಹೇಳ್ತಾಳೆ. ಸೊ ರುದ್ರ ಮತ್ತೆ ರುದ್ರಾಣಿ ಅನ್ನುವಂತ ಹೆಸರನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ದುರ್ಗಾದೇವಿ ಹಿಮ ಪರ್ವತಗಳ ಮಗಳು ಗಿರಿಜೆ ಎಂದು ರುಕ್ಮಿಣಿ ಯೋಚಿಸ್ತಾಳೆ. ಸೊ ಹಿಮ ಪರ್ವತಗಳು ಬಹು ಶೀತಲ ಮತ್ತೆ ಈ ಗಟ್ಟಿಯಾಗಿರುತ್ತೆ ಯಾವಾಗ್ಲೂ ಕೂಡ. ಹಾಗಾಗಿ ದುರ್ಗಾದೇವಿಯು ಕೂಡ ತುಂಬಾನೇ ಕಠಿಣವಾಗಿರುವಂತವಳು ಹೃದಯದಿಂದ. ಸೊ ಅದಕ್ಕೋಸ್ಕರ ಏನಾದ್ರೂ ಈ ಕೃಷ್ಣನ ಬರುವಿಕೆಯಲ್ಲಿ ತಡವಾಗ್ತಾ ಇದೆಯಾ ಅನ್ನುವಂತಹ ತವಕವನ್ನ ಅವಳು ವ್ಯಕ್ತಪಡಿಸ್ತಾಳೆ. ಒಟ್ಟಾರೆ ಇಲ್ಲಿ ಹೇಗೆ ಅರ್ಜುನನಿಗೆ ಗೊಂದಲ ಆಗ್ತಾ ಇತ್ತೋ ಈ ಒಂದು ಯುದ್ಧದ ಕುರಿತು, ಹಾಗೆ ಕೃಷ್ಣ ಬರುವನೋ ಇಲ್ವೋ, ನನ್ನ ಕರೆದುಕೊಂಡು ಹೋಗ್ತಾನೋ ಇಲ್ವೋ ಅನ್ನುವಂತಹ ಒಂದು ಗೊಂದಲಕ್ಕೆ ಒಳಗಾಗಿರೋದನ್ನ ನಾವು ನೋಡ್ತೇವೆ. ಆಮೇಲೆ ಒಮ್ಮೆ ಇದು ಎಲ್ಲ ಗೊಂದಲದಲ್ಲಿ ಅವಳಿದ್ದಾಗ ಬ್ರಾಹ್ಮಣ ಒಮ್ಮೆ ಪ್ರತ್ಯಕ್ಷನಾಗಿ ಬರ್ತಾನೆ. ಕೃಷ್ಣನಿಗೆ ಗೊತ್ತಾಗುತ್ತೆ ಸೊ ಅವಳು ಆತಂಕದಲ್ಲಿ ಇದ್ದಾಳೆ ಅಂತ ಹೇಳಿ. ಸೊ ಹಾಗೆ ಕೃಷ್ಣನೇ ಈ ಬ್ರಾಹ್ಮಣ ಗೋಚರ ಆಗೋ ಹಾಗೆ ಅವನು ಮಾಡ್ತಾನೆ. ಸೊ ಬ್ರಾಹ್ಮಣ ಪ್ರತ್ಯಕ್ಷ ಆಗಿ ಬರ್ತಾನೆ. ಆಮೇಲೆ
ಕೃಷ್ಣನ ಭೇಟಿಯಾಗಿ ಸಂದೇಶವನ್ನ ಕೊಟ್ಟಿರುವುದನ್ನ ರುಕ್ಮಿಣಿ ಸಂತೋಷದಿಂದ ಅವನನ್ನ ಕೇಳ್ತಾಳೆ. ಸೊ ಅವಾಗ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ ತುಂಬಾನೇ ಅವಳಿಗೆ ಸಂತೋಷ ಆಗುತ್ತೆ. ಹೇಗೆ ಕೃಷ್ಣ ಬರ್ತಾ ಇದ್ದಾರ ಅಂತ ಕೇಳಿದಾಗ ಹೌದು ಬಂದಿದ್ದಾರೆ ಅನ್ನೋದನ್ನ ಕೇಳಿ ಅವಳಿಗೆ ತುಂಬಾನೇ ಸಂತೋಷವಾಗುತ್ತೆ. ಮತ್ತೆ ಈ ಕಡೆಗೆ ಬಲರಾಮನಿಗೆ ಗೊತ್ತಾಗುತ್ತೆ. ಸೊ ಇವನು ವಿದರ್ಭ ರಾಜ್ಯಕ್ಕೆ ಕುಂಡನ ನಗರಕ್ಕೆ ಹೋಗಿರುವಂತದ್ದು ಗೊತ್ತಾಗುತ್ತೆ. ಹಾಗಾಗಿ ಎಲ್ರು ಅವನ ಮೇಲೆ ಯುದ್ಧವನ್ನ ಮಾಡಬಹುದು ಅನ್ನೋಕ್ಕೋಸ್ಕರ ಇವನು ಕೂಡ ತನ್ನ ಸೈನ್ಯ ಬಲವನ್ನ ಸಿದ್ಧ ಮಾಡಿ ಅವನು ಕೂಡ ತನ್ನ ಸೈನ್ಯದ ಜೊತೆಗೆ ಅಲ್ಲಿ ಬರ್ತಾನೆ. ಸೊ ಹೀಗೆ ಕೃಷ್ಣ ಮತ್ತೆ ಬಲರಾಮ್ ಇಬ್ರು ಕೂಡ ಈ ರಾಜ್ಯಕ್ಕೆ ಬರ್ತಾರೆ, ನಗರಕ್ಕೆ ಬರ್ತಾರೆ. ಆವಾಗ ಅವರನ್ನು ಕೂಡ ಬರಮಾಡಿಕೊಳ್ಳುವಂತಹ ಒಂದು ಭೀಷ್ಮಕನ ಬರಮಾಡಿಕೊಳ್ಳುವಿಕೆ ಅಥವಾ ಸ್ವಾಗತಿಸುವಿಕೆ ಅದು ಕೂಡ ವಿಭಿನ್ನವಾಗಿತ್ತು. ತುಂಬಾನೇ ಆತ್ಮೀಯವಾಗಿ ಅವರನ್ನ ಬರಮಾಡಿಕೊಂಡ್ರು ಅನ್ನೋದನ್ನು ಇಲ್ಲಿ ವಿವರಿಸ್ತಾರೆ. ಸೊ ಹೀಗೆ ಬರಮಾಡಿಕೊಂಡಾದ್ಮೇಲೆ ಈ ಒಂದು ದುರ್ಗಾದೇವಿಯ ಪೂಜೆ ಪ್ರಾರಂಭ ಆಗುತ್ತೆ. ಸೊ ಹೇಗೆ ರುಕ್ಮಿಣಿ ಕಾಣ್ತಾ ಇದ್ದು ಅದರ ಒಂದು ವಿವರಣೆಯನ್ನ ತುಂಬಾನೇ ವಿಶೇಷವಾಗಿ ಕೊಟ್ಟಿರುವಂತದ್ದು ಅದನ್ನು ಕೂಡ ನೀವು ಓದಿದ್ದೀರಾ. ಹೀಗೆ ದುರ್ಗಾದೇವಿಯ ಪೂಜೆಯನ್ನ ಪೂಜಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅವಳ ಮನಸ್ಸು ಕೃಷ್ಣನಲ್ಲೇ ನಿಂತಿತ್ತು ಅಂತ ಆವಾಗಲೂ ಕೂಡ. ಮತ್ತೆ ಈ ದುರ್ಗೆ ದೇವಿಯ ಮಕ್ಕಳಾದಂತ ಲಕ್ಷ್ಮೀ, ಸರಸ್ವತಿ, ಗಣೇಶ, ಕಾರ್ತಿಕೇಯನಿಗೆ ನಮಸ್ಕಾರವನ್ನ ಅರ್ಪಿಸ್ತಾ ಇದ್ರು. ಮತ್ತೆ ರುಕ್ಮಿಣಿ ದೇವಿಯ ಆಕರ್ಷಕ ರೂಪವನ್ನ ಹೊಗಳ್ತಾರೆ ಇಲ್ಲಿ. ಅವಳು ಎಷ್ಟು ವರ್ಷದವಳಾಗಿದ್ಲು ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ. 13-14 ವರ್ಷದ ಬಾಲೆಯಾಗಿದ್ಲು ಅಂತ ಹೇಳ್ತಾರೆ. ಸೊ ಹೀಗೆ ಆಕೆಯ ರೂಪವನ್ನ ನೋಡ್ಲಿಕ್ಕೆ, ಸೊ ಹೀಗೆ ಶಿಲಪ್ರಪಾದರು ಎಷ್ಟು ವರ್ಣನೆಯನ್ನ ಕೊಟ್ಟಿದ್ದಾರೋ ಅಲ್ಲಿ ಆಕೆ ರೂಪವನ್ನ ನೋಡ್ಲಿಕ್ಕೆ ಎಲ್ಲ ರಾಜರುಗಳು ಬಂದಿದ್ರು, ಮತ್ತೆ ಆ ರೂಪವನ್ನ ನೋಡಿ ಬೆಚ್ಚಿ ಬಿದ್ರು ಅಂತಾನು ಕೂಡ ಇಲ್ಲಿ ಹೇಳ್ತಾರೆ. ಆದ್ರೆ ರುಕ್ಮಿಣಿಯ ಹೃದಯದಲ್ಲಿ ಕೇವಲ ಕೃಷ್ಣನಿದ್ದ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ರೂಪಕ್ಕಿಂತ ಹೆಚ್ಚಾಗಿ ಭಾವನೆ ಮತ್ತು ಶುದ್ಧತೆಗೆ ಮಹತ್ವವನ್ನ ಕೊಡಲಾಗಿದೆ. ಅಷ್ಟು ಶುದ್ಧವಾದಂತಹ ಎಂದು ಕೃಷ್ಣನ ನೋಡ್ದೇನೆ ಅವಳು ಅವನನ್ನ ವರಿಸಿರುವಂತದ್ದು ಅನ್ನೋದನ್ನ ಕಾಣ್ತೇವೆ. ಆಮೇಲೆ ಸೊ ಕೃಷ್ಣನ ಒಂದು ವೀರ ಕಾರ್ಯ ಇರುವಂತದ್ದು, ಅಪಹರಣ ಮಾಡುವಂಥದ್ದು. ಸೊ ಈ ಹಿಂದಿನ ಒಂದು ಪಾಠದಲ್ಲಿ 8 ಥರನಾದಂತಹ ಮದುವೆಯ ವಿಧಗಳನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಒಂದಾಗಿರುವಂತದ್ದು ಈ ರಾಕ್ಷಸ ರೀತಿಯಾದಂತಹ ವಿಧ ಅಂತ ಕರೀತಾರೆ. ಯಾಕೆ ಅಂದ್ರೆ ಒಬ್ಬ ವರ ವಧುವನ್ನ ಅಪಹರಿಸಿಕೊಂಡು ಹೋಗ್ತಾನೋ ಅದಕ್ಕೆ ರಾಕ್ಷಸ ರೀತಿಯಾಗಿರುವಂತಹ ಮದುವೆ ಅಂತ ಹೇಳ್ತಾರೆ. ಸೊ ಹೀಗೆ ಇದು ಒಂದು ರಾಕ್ಷಸ ರೂಪದ ಮದುವೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ಕೃಷ್ಣ ಏನ್ ಮಾಡ್ತಾನೆ, ಎಲ್ಲರೂ ಕ್ರೋಧಿತರಾಗಿರ್ತಾರೆ ರಾಜರು, ಅದರ ಮಧ್ಯದಲ್ಲೇ ಕೃಷ್ಣ ರುಕ್ಮಿಣಿಯನ್ನ ನೋಡಿ ತನ್ನ ರಥದಲ್ಲಿ ತೂರಿಸ್ಕೊಂಡು ಅವನು ಹೊರಟು ಹೋಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಹೇಗೆ ಒಂದು ಸಿಂಹ ಜಿಂಕೆಯನ್ನ ತೆಗೆದುಕೊಂಡು ಹೋಗೋ ಹಾಗೆ ಶಿಲಪ್ರಪಾದರು ಹೇಳ್ತಾರೆ. ಒಂದು ಸಿಂಹ ಜಿಂಕೆಯನ್ನ ಕರೆದುಕೊಂಡು ಹೋಗೋ ಹಾಗೆ ಕೃಷ್ಣ ರುಕ್ಮಿಣಿಯನ್ನ ಕರೆದುಕೊಂಡು ಹೋದ ಅನ್ನುವಂತಹ ಸಾದೃಶ್ಯವನ್ನು ಕೂಡ ಕೊಡ್ತಾರೆ. ಅವಾಗ ಜರಾಸಂಧನ ಒಂದು ಪ್ರತಿಕ್ರಿಯೆ ಹೀಗಿರುತ್ತೆ ಹೇಳ್ತಾರೆ. ಜರಾಸಂಧ ಲಜ್ಜೆಯಿಂದ ಕೂಡಿತ್ತು, ಮತ್ತೆ ಇಷ್ಟೆಲ್ಲ ಶೂರವೀರರಿದ್ರೂ ಕೂಡ ಸೊ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಕೃಷ್ಣ ನಮ್ಗೆಲ್ಲರ ಎದುರೇ ಕೃಷ್ಣ ಈ ರುಕ್ಮಿಣಿಯನ್ನ ಕರೆದುಕೊಂಡು ಹೋದ ಅನ್ನೋದನ್ನ ಅವನು ಹೇಳ್ತಾನೆ. ಸೊ ಅದು ಒಂದು ಚಿಂತೆಯಲ್ಲಿ ಮುಳುಗ್ತಾನೆ. ಸೊ ಹೀಗೆ ಸೊ ಇಷ್ಟೇ ಇರುವಂತದ್ದು ಇದು. ಸೊ ತುಂಬಾನೇ ವರ್ಣನೆ ಇದೆ ಇಲ್ಲಿ. ಏನೆಲ್ಲ ವರ್ಣನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಭೀಷ್ಮಕ ಹೇಗೆ ಮದುವೆಯ ಒಂದು ಸಿದ್ಧತೆಯನ್ನ ಮಾಡ್ದ, ಆ ಮದುವೆಯ ಸಿದ್ಧತೆಯ ವರ್ಣನೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಹೇಗೆ ರುಕ್ಮಿಣಿ ಕಾಣ್ತಾ ಇದ್ಲು ಅನ್ನೋದ್ರ ಒಂದು ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಈ ಇದರೊಂದು ಸಾರಾಂಶ ನೋಡೋದಾದ್ರೆ ಈ ಶುದ್ಧ ಭಕ್ತಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಈ ಒಂದು ರುಕ್ಮಿಣಿಯ ಒಂದು ಅಪಹರಣದಲ್ಲಿ ರುಕ್ಮಿಣಿಯದು ನಿಷ್ಕಳಂಕ ಒಂದು ಪ್ರೀತಿಯಾಗಿತ್ತು. ಸೊ ಆ ಒಂದು ನಿಷ್ಕಳಂಕವಾದದ್ದೇ ಅವಳನ್ನ ಆಕರ್ಷಿಸಿತ್ತು ಅಂತ ಹೇಳಿ. ಸೊ ಅವಳು ನೋಡ್ದೇನೆ ಅವನ ಒಂದು ಪ್ರೀತಿಗೆ ಮೋಹಿತಳಾಗಿದ್ಲು ಅನ್ನೋದನ್ನ. ಹಾಗೆ ಪ್ರಾಮಾಣಿಕ ಪ್ರಾರ್ಥನೆಗೆ ಈಗ ಎಲ್ಲ ದೇವಾನುದೇವತೆಗಳ ಒಂದು ಪೂಜೆ ಅವರು ಮಾಡ್ತಾ ಇದ್ರು ಅಂತ ನಮಗೆ ಇಲ್ಲಿ ಉಲ್ಲೇಖ ಬರುತ್ತೆ. ಹಾಗಾದ್ರೆ ಅವಾಗೂ ಕೂಡ ದೇವಾನುದೇವತೆಗಳ ಪೂಜೆಗಳನ್ನ ಮಾಡ್ತಾ ಇದ್ರ? ಸೊ ಮಾಡಿದ್ರು. ಮತ್ತೆ ಈಗ ಎಲ್ಲ ನಾವು ಓದ್ತೇವೆ. ಸೊ ದೇವತೆಗಳಿಗೆ
ಕೇವಲ ನಾವು ಕೃತಜ್ಞರಾಗಿರ್ಬೇಕೆ ಆಗಿರ್ಬೇಕು, ಆದ್ರೆ ಭಕ್ತಿ ಮಾತ್ರ ಕೃಷ್ಣನಿಗಿರ್ಬೇಕು ಅನ್ನೋದನ್ನ ನಾವು ಕಾಣ್ತೇವೆ. ಆದ್ರೆ ಈ ಒಂದು ಸನ್ನಿವೇಶವನ್ನು ನೋಡಿದಾಗ ರುಕ್ಮಿಣಿ ದೇವಿಯು ಕೂಡ ಬಯಸಿರುವಂತದ್ದು ಕೇವಲ ಕೃಷ್ಣನನ್ನ ಕೃಷ್ಣನನ್ನ ವರಿಸ್ಲಿಕ್ಕೆ ಬಯಸಿರುವಂತದ್ದು. ಹಾಗಾಗಿ ಇಲ್ಲಿ ಯಾವುದೇ ಭೌತಿಕ ಕಾಮನೆ ಕೂಡ ಅವಳಿಗೆ ಇರ್ಲಿಲ್ಲ ಅನ್ನೋದನ್ನ ನಾವು ನೋಡ್ತೇವೆ. ಪ್ರಾಮಾಣಿಕವಾದ ಒಂದು ಸ್ಪಂದನೆ ಇಲ್ಲಿ ಇತ್ತು ಅವಳದು. ಹೀಗೆ ಪ್ರಾಮಾಣಿಕ ಪ್ರಾರ್ಥನೆಗೆ ತಕ್ಷಣ ಒಂದು ಭಗವಂತನ ದೈವಿಕ ಪ್ರತಿಸ್ಪಂದನೆಯೂ ಕೂಡ ಇರುತ್ತೆ ಅನ್ನೋದನ್ನ ಕಾಣ್ತೇವೆ. ಸೊ ದೇವತಾ ಪೂಜೆಗಳ ಒಂದು ಉದ್ದೇಶವನ್ನ ತಿಳಿದುಕೊಂಡ್ವಿ. ಸೊ ಕೇವಲ ದೇವತಾ ಪೂಜೆಯ ಒಂದು ಉದ್ದೇಶ ಇರುತ್ತೆ ಅಂದ್ರೆ ಕೃಷ್ಣನ ಒಂದು ಪ್ರಾಪ್ತಿ ಆಗಿರುತ್ತೆ ಅಂತ, ಕೃಷ್ಣ ಬೇಕು ಅಂತ. ಸೊ ಈ ತರ ದೇವತೆಯ ಪೂಜೆ ಪೂಜೆಯು ಕೂಡ ಶುದ್ಧವಾಗಿರುತ್ತೆ ಯಾವಾಗ ನಾವು ಕೃಷ್ಣನ ಭಕ್ತಿಯನ್ನ ಬಯಸಿದಾಗ ಮಾತ್ರ ಅನ್ನೋದನ್ನ ನಾವು ಇದರಿಂದ ತಿಳ್ಕೊಳ್ತೇವೆ. ಮತ್ತೆ ಈ ಎಷ್ಟು ಶ್ರೇಷ್ಠ ಅನ್ನೋದು ಗೊತ್ತಾಗತ್ತೆ. ಎಷ್ಟೇ ಸೈನ್ಯ ಬಲ ಇದ್ರೂ ಕೂಡ ಜರಾಸಂಧನದ್ದು ಮತ್ತೆ ಅವರ ತಂದೆಯಾದಂತ ಧಮಘೋಷ ಅವ್ರದ್ದು ಎಷ್ಟೇ ದೊಡ್ಡ ಸೈನ್ಯ ಬಲ ಆಗಿದ್ರು ಕೂಡ ಈ ಒಂದು ಭಕ್ತಿಯ ಮುಂದೆ ಏನೂ ಅಲ್ಲ ಅನ್ನೋದು ಗೊತ್ತಾಯ್ತು. ಮತ್ತೆ ದೇಹ ಸೌಂದರ್ಯಕ್ಕಿಂತ ಭಕ್ತಿ ಶ್ರೇಷ್ಠ ಅನ್ನೋದು ಗೊತ್ತಾಯ್ತು. ಧೈರ್ಯ ಮತ್ತೆ ಶುದ್ಧತೆಯಿಂದ ಕೃಷ್ಣ ಏನ್ ಮಾಡ್ತಾನೆ, ಈ ರುಕ್ಮಿಣಿ ದೇವಿಯನ್ನ ಕರೆದುಕೊಂಡು ಹೋಗ್ತಾನೆ ಅನ್ನೋದನ್ನ ನಮ್ಗೆ ತಿಳಿಸಿದ್ದಾರೆ. ಕೊನೆಯದಾಗಿ ಶ್ರೀಲ ಪ್ರಭುಪಾದರು ನಮ್ಗೆ ಹೇಳಿರುವಂತದ್ದು, ಸಿಂಹ ಬೇಟೆಯಾಡಿದದನ್ನು ನರಿಯು ತೆಗೆದುಕೊಂಡು ಹೋಗಿ ಬಿಡುವಂತಾಯಿತು ಅನ್ನೋದನ್ನ ಇಲ್ಲಿ ಶಿಶುಪಾಲ ಹೇಳ್ತಾನೆ. ಸಿಂಹ ಬೇಟೆಯಾಡಿದದನ್ನ ನರಿಯು ತೆಗೆದುಕೊಂಡು ಹೋಗುವಂತಾಯಿತು ಅನ್ನುವಂಥದ್ದಂದ್ರೆ ಇಲ್ಲಿ ಶಿಶುಪಾಲ ತನ್ನ ಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಕೊನೆಗೆ ಅನ್ನೋದನ್ನ. ಹರೇ ಕೃಷ್ಣ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಿರುವಂತದ್ದು ರುಕ್ಮಿಣಿ ದೇವಿಯ ಅಪಹರಣವನ್ನ ಕೃಷ್ಣ ಹೇಗೆ ಮಾಡ್ತಾನೆ ಅನ್ನೋದನ್ನು. ಇನ್ನ ನಾಳೆ ಒಂದು ತರಗತಿಯಲ್ಲಿ ನಾವು ಎಲ್ಲ ರಾಜರನ್ನು ಸೋಲಿಸಿ ರುಕ್ಮಿಣಿಯನ್ನು ದ್ವಾರಿಕೆಗೆ ಕರೆದೊಯ್ದ ಕೃಷ್ಣ. ಸೊ ದ್ವಾರಕೆಗೆ ರುಕ್ಮಿಣಿಯನ್ನ ಕರ್ಕೊಂಡು ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಾಳೆ ನಾವು ನೋಡೋಣ. ಧನ್ಯವಾದಗಳೆಲ್ಲರೂ ಕೂಡ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕೀ ಜೈ. ಶ್ರೀಲ ಪ್ರಭುಪಾದ ಕೀ ಜೈ. ಶ್ರೀಲ ಗುರುದೇವ್ ಕೀ ಜೈ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಎಲ್ಲ ಹಾಕಿದಿರಲ್ಲ? ಹೌದು ಮಾತಾಜಿ. ಹಾಕಿದ್ದೇವೆ ಮಾತಾಜಿ.